ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ. ನಾನು ಶ್ರೀಮಾ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ನಮ್ಮೊಟ್ಟಿಗೆ ಇವತ್ತಿನ ವಿಶೇಷ ವ್ಯಕ್ತಿಯಾಗಿ ಆಗಮಿಸಿದ್ದಾರೆ ಮನೋಹರ ಗೌಡ ಡಿವಿ ಸರ್, ಅಧ್ಯಕ್ಷರು ಒಕ್ಕಲಿಗ ಸ್ವಸಹಾಯ ಸೇವಾ ಟ್ರಸ್ಟ್ ಪುತ್ತೂರು. ಓಕೆ ಸರ್, ಆಕ್ಚುಲಿ ದಶಮಾನೋತ್ಸವ ಕಾರ್ಯಕ್ರಮದ ಬಗ್ಗೆ ನಾನು ಕೇಳ್ಪಟ್ಟೆ. ಜನವರಿ 4ರಂದು ನಮ್ಮ ತೆಂಕಿಲದಲ್ಲಿ ನಡಿಲಿಕ್ಕಿದೆ ಅಲ್ಲ, ಒಕ್ಕಲಿಗ ಗೌಡ ಸೇವಾ ಸಭಾಭವನದಲ್ಲಿ ನಡಿಲಿಕ್ಕಿದೆ. ಸೊ ಅದ್ರ ಬಗ್ಗೆ ಅಂದ್ರೆ ಆ ಕಾರ್ಯಕ್ರಮದ ಅಂದ್ರೆ ಹೇಗೆ ಶುರುವಾದದ್ದು, ಈ ಒಂದು ಟ್ರಸ್ಟ್ ಹೇಗೆ ಶುರುವಾದದ್ದು ಅಂಡ್ ಯಾವಾಗ ಶುರುವಾದದ್ದು, ಅದ್ರ ಬಗ್ಗೆ ತಿಳಿಸಿಕೊಡ್ಬೋದಾ? ಸರಿ. 4ನೇ ತಾರೀಕಿನಂದು ಒಕ್ಕಲಿಗ ಸಮುದಾಯ ಭವನದಲ್ಲಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ದಶಮಾನೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಟ್ರಸ್ಟಿನ ಆರಂಭ ಹೇಗೆ ಅಥವಾ ಟ್ರಸ್ಟ್ ಯಾಕೆ ಆರಂಭ ಆಯಿತು ಎನ್ನುವ ಬಗ್ಗೆ ಒಂದೆರಡು ವಿವರಗಳನ್ನು ತಮಗೆ ನಾವು ಕೊಡ್ತಾ ಇದ್ದೇವೆ. ಟ್ರಸ್ಟ್ ಆರಂಭವಾದಂದ್ರೆ ನಮ್ಮಲ್ಲಿ ಒಕ್ಕಲಿಗ ಸೇವಾ ಸಂಘ, ಒಕ್ಕಲಿಗ ಮಹಿಳಾ ಸಂಘ, ಯುವ ಒಕ್ಕಲಿಗ ಸಂಘ, ಹಾಗೆ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಅಂತ ಈ 4 ವಿಂಗ್ಸ್ ಈಗ ಸದ್ಯದಲ್ಲಿ ಕಾರ್ಯ, ಮತ್ತು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಬ್ಯಾಂಕ್, ಇದು 5 ವಿಂಗ್ಸ್ ನಮ್ಮ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸೇವಾ ಸಂಘದಲ್ಲಿ ನಡೀತಾ ಉಂಟು. ಟ್ರಸ್ಟ್ ಯಾಕೆ ಆರಂಭ ಆಯಿತು ಅಂತ ಹೇಳಿದ್ರೆ, ಒಕ್ಕಲಿಗ ಸೇವಾ ಸಂಘದ ವತಿಯಿಂದ ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆ ಮತ್ತು ವಾರ್ಷಿಕ ಸಮಾವೇಶ ಪ್ರತಿ ವರ್ಷ ನಡೀತಾ ಇರ್ತದೆ. ಕಳೆದ 10 ವರ್ಷದ ಹಿಂದೆ ಸತ್ಯನಾರಾಯಣ ಪೂಜೆ ಮತ್ತು ವಾರ್ಷಿಕ ಸಮಾವೇಶದಂದು ಮಂಗಳೂರಿನ ಶ್ರೀ 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 ಧರ್ಮಪಾಲನಾಥ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಅವರು ನಮಗೆ ಆಶೀರ್ವಚನ ನೀಡಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಆ ಒಂದು ಅಷ್ಟು ದೊಡ್ಡ ಹಾಲ್ನಲ್ಲಿ ಸೇರಿದ್ದದು ನಮ್ಮದು ಸುಮಾರು 25,000 ಮನೆಗಳಿರುವ ಗೌಡ ಸಮುದಾಯದಲ್ಲಿ ಕೇವಲ 100ರಿಂದ 150 ಸದಸ್ಯರು ಮಾತ್ರ ಅಲ್ಲಿ ಸೇರಿದ್ರು. ಇದನ್ನು ಅವರು ತಮ್ಮ ಆಶೀರ್ವಚನದಲ್ಲಿ ಉಲ್ಲೇಖ ಮಾಡಿದ್ರು. ಯಾಕಂದ್ರೆ ಇಷ್ಟು ದೊಡ್ಡ ಸಮುದಾಯ ಇರುವ ಪುತ್ತೂರು ತಾಲೂಕಿನಲ್ಲಿ ಯಾವುದಾದರೂ ಸತ್ಯನಾರಾಯಣ ಪೂಜೆ ಅಥವಾ ಈ ಒಂದು ವಾರ್ಷಿಕ ಸಮಾವೇಶ ಮಾಡುವಾಗ ಕೇವಲ ಇಷ್ಟು ಜನ ಸೇರುವುದು ಭಾರಿ ಖೇದಕರ, ಇದಕ್ಕೆ ಯಾವುದಾದ್ರೂ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ತಮಗೆ ಎಲ್ಲ ಮಾಹಿತಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಯುವ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾಗಿದ್ದರು ಶ್ರೀಯುತ ಎ ವಿ ನಾರಾಯಣ್. ಅವರು AVG ಇಂಜಿನಿಯರ್ಸ್ ಅಸೋಸಿಯೇಟ್ಸ್ನ ಇವರು ಪ್ರೊಪ್ರೈಟರ್. ಅದೇ ರೀತಿ ಈಗ AVG ಇಂಗ್ಲಿಷ್ ಮೀಡಿಯಂ ಶಾಲೆ ಬನ್ನೂರಿನಲ್ಲಿ ಈಗ ಅದರ ಸಂಚಾಲಕರು ಕೂಡ ಆಗಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಅವರ ಇದಕ್ಕೆ ಎಲ್ಲ ಪರಿಹಾರ ಏನಾದರೂ ಹುಡುಕಬೇಕು ಅಂತ ಹೇಳುವಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಚಿತ್ರವನ್ನು ತೆಗೆದುಕೊಂಡಾಗ ಜನ ಸಂಘಟನೆ ಮಾಡಬೇಕಾದ್ರೆ ಸ್ವಸಹಾಯ ಸಂಘಗಳ ಅವಶ್ಯಕತೆ ನಮ್ಮ ಸಮುದಾಯಕ್ಕೂ ಕೂಡ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಟ್ರಸ್ಟ್ ಅನ್ನು, ಸ್ವಸಹಾಯ ಸಂಘವನ್ನು ಆ ಸಂದರ್ಭದಲ್ಲಿ ಅವರು ನಮ್ಮ ಹಿರಿಯರೊಂದಿಗೆ ಚರ್ಚಿಸಿ ಅದನ್ನೊಂದು ಪುತ್ತೂರು ತಾಲೂಕಿನಲ್ಲಿ ಅನುಷ್ಠಾನ ಮಾಡಿಕೊಳ್ಳುವುದು ಅಂತ ಹೇಳುವ ಮೂಲಕ ಟ್ರಸ್ಟ್ ಅನ್ನು ಆರಂಭಿಸಿದ್ರು. ಪ್ರಥಮವಾಗಿ ಸ್ವಸಹಾಯ ಸಂಘ ಆರಂಭವಾದ್ದು 2013ರಲ್ಲಿ ಬಲ್ನಾಡಿನ ಕಟ್ಟೆಮನೆಯ ಒಂದು ಪುಣ್ಯಕ್ಷೇತ್ರ ಉಳ್ಳಾಳ್ತಿಯ ಕ್ಷೇತ್ರದಲ್ಲಿ ಒಂದು ID ನಂಬರ್, ಸ್ವಸಹಾಯ ಸಂಘಗಳಿಗೆ ಎಲ್ಲ ಸಂಘಗಳಿಗೆ ಒಂದೊಂದು ನಂಬರ್ ಇದೆ. ಅದರಲ್ಲಿ ಪ್ರಥಮ ನಂಬರ್ ನಮ್ಮ ಬಲ್ನಾಡಿನ ಕಟ್ಟೆಮನೆಯ ಒಂದು ಸ್ವಸಹಾಯ ಸಂಘದಲ್ಲಿ. ಹಾಗೆ ಆ ರೀತಿಯಾಗಿ ಅವತ್ತು ನಿರಂತರವಾಗಿ ಒಂದು ಐಡಿಯಿಂದ ಆರಂಭವಾದ ಸ್ವಸಹಾಯ ಟ್ರಸ್ಟಿನ ಸಂಘಗಳು ಈಗ ಸುಮಾರು 1044ರವರೆಗೆ ಸ್ವಸಹಾಯ ಸಂಘಗಳಿವೆ. ಆ ಸಂದರ್ಭ ಏನಾಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಮರು ವರ್ಷ ಪುನಃ ಸಮಾವೇಶ ಆಯಿತು, ಸತ್ಯನಾರಾಯಣ ಪೂಜೆ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಒಕ್ಕಲಿಗ ತೆಂಕಿಲ ಸಭಾಭವನದಲ್ಲಿ ತುಂಬಿ ತುಳುಕುವಷ್ಟು ಜನಗಳು ಬರುವಂತಾಯಿತು. ಇದು ಎಲ್ಲ ಕಾರಣ ಈ ಸ್ವಸಹಾಯ ಸಂಘಗಳ ಮೂಲಕ ಸಾಧನೆ ಆಯಿತು ಅಂತ ಹೇಳಿ. ಅದರಿಂದ ನಂತರ ನಿರಂತರ ನಾವು ತಿರುಗಿ ನೋಡಿದ್ದಿಲ್ಲ. ಯಾವುದೇ ಸಮಾರಂಭ ಪ್ರತಿ ವರ್ಷ ಕೂಡ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಸಮಾರಂಭ ಆದ್ರೆ ನಮ್ಮ ಸಂಘದ ಸದಸ್ಯರುಗಳು ಮತ್ತು ನಮ್ಮ ಸಮುದಾಯರು ಸೇರಿ ಅಂತೂ ಹಾಲ್ ಭರ್ತಿಯಾಗುವ ಪ್ರತಿ ವರ್ಷ ಆಗ್ತಾ ಇದೆ. ಹಾಗೆ ಈ ರೀತಿಯಾಗಿ ಈ ರೀತಿಯಾಗಿ ಸ್ವಸಹಾಯ ಸಂಘ ಟ್ರಸ್ಟ್ಗಳು ನಮ್ಮಲ್ಲಿ ಆರಂಭವಾಯಿತು. ನಿರಂತರವಾಗಿ ಈ ಚಟುವಟಿಕೆ ಮುಂದುವರಿದು ಈಗ 10ನೇ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ. ಸುಮಾರು 1044 ಸಂಘಗಳಿವೆ ನಮ್ಮಲ್ಲಿ. ಮತ್ತೆ ಈ ಸ್ವಸಹಾಯ ಟ್ರಸ್ಟ್ ಖಾಲಿ ಪುತ್ತೂರು ತಾಲೂಕಿಗೆ ಸೀಮಿತ ಅಲ್ಲ,
ನಮ್ಮ ಜಿಲ್ಲಾ ಮಟ್ಟದ ಅಥವಾ ರಾಜ್ಯ ಮಟ್ಟಕ್ಕೆ ಕೂಡ ಇದೊಂದು ನಮ್ಮಲ್ಲಿ ಅದನ್ನು ವಿಸ್ತರಿಸುವಂತ ಒಂದು ಅವಕಾಶ ಸ್ವಸಹಾಯ ಟ್ರಸ್ಟಿಗೆ ಇದೆ. ಹಾಗೆ ಇನ್ನೊಂದು ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಒಕ್ಕಲಿಗ ಸಮುದಾಯದ ಒಂದು ಟ್ರಸ್ಟ್ ಇದು ಸ್ವಸಹಾಯ ಸಂಘಗಳಿದ್ರೆ ಅದು ನಮ್ಮ ಪುತ್ತೂರು ತಾಲೂಕಿನಲ್ಲಿ ಮಾತ್ರ ಅಂತ ಒಂದು ಹೆಮ್ಮೆಯ ವಿಷಯ. ಅದೊಂದು ಖಂಡಿತವಾಗಿ ಹೆಮ್ಮೆಯ ವಿಷಯ. ಹಾಗೆ ನೀವು ಈ ಒಂದು ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದೀರಿ. ಸೊ ನಿಮ್ಮ ಅನಿಸಿಕೆ ಏನು? ನನ್ಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ಈಗ ಒಂದು ಒಕ್ಕೂಟದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ನೀವು ಭಾಗಿಯಾಗಿದ್ದೀರಿ, ನೀವು ಅಧ್ಯಕ್ಷರಾಗಿದ್ದೀರಿ. ಸೊ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಯಾವ ತರ ಖುಷಿ ಇದೆ ಇಲ್ಲಿ ಭಾಗವಹಿಸುವಿಕೆ ನಿಮ್ಮದು? ಯಾವ ತರ ಇದೆ? ಸರಿ ನಿಮ್ಗೆ ಈಗಾಗಲೇ ತಿಳಿಸಿದ ಹಾಗೆ ಸುಮಾರು 5 ವರ್ಷದವರೆಗೆ ಎ.ವಿ. ನಾರಾಯಣರು ಅಧ್ಯಕ್ಷರಾಗಿದ್ದರು. ನಂತರದ ದಿನಗಳಲ್ಲಿ ಕಳೆದ 5 ವರ್ಷಗಳಿಂದ ನಾನೀಗ ಅಧ್ಯಕ್ಷನಾಗಿದ್ದೇನೆ. ನನಗೊಂದು ತೃಪ್ತಿ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯದ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಲ್ಲ ಸಮುದಾಯರು ಕೂಡ ಸ್ವಸಹಾಯ ಸಂಘದಲ್ಲಿ ಭಾಗವಹಿಸ್ತಾರೆ. ಆದ್ರೆ ನಮ್ಮ ಈ ಸ್ವಸಹಾಯ ಟ್ರಸ್ಟಿನಲ್ಲಿ ಕೇವಲ ಒಕ್ಕಲಿಗ ಗೌಡ ಸಮುದಾಯದವರು ಮಾತ್ರ ಇರುವುದು. ಆದ್ದರಿಂದ ನಾನು ಅಧ್ಯಕ್ಷನಾದ ಮೇಲೆ ಎ.ವಿ. ನಾರಾಯಣರು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ, ಅಥವಾ ಅವರು ಕೂಡ ಈಗಲೂ ಕೂಡ ಸ್ಥಾಪಕ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಮುಂದುವರಿಸ್ತಾ ಇದ್ದಾರೆ. ನಂತರದ ಇದರಲ್ಲಿ ನಾನು ಅಧ್ಯಕ್ಷನಾಗಿ ಬಂದ ಮೇಲೆ ಸಿಬ್ಬಂದಿಗಳು ಮೊದಲು ನಾನು ಬರುವಾಗ 6 ಇದ್ರು, ನಮ್ಮದು ಈಗ 17 ಸಿಬ್ಬಂದಿಗಳಾಗಿದೆ ಒಟ್ಟು. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿನ ನಟರಾಜ ವೇದಿಕೆ ಬದಿಯಲ್ಲಿ ಒಂದು ಸಣ್ಣ ಕಟ್ಟಡದಲ್ಲಿ ನಾವು ಕಾರ್ಯಾಚರಿಸಿದ್ದೆವು. ಟ್ರಸ್ಟಿಗಳ ಒಂದು ಸಹಕಾರದಿಂದ ಎಕ್ಸ್ಪಾಂಡ್ ಆಗಿ ಈಗ 1 ಕೋಟಿ ಮೌಲ್ಯದೊಂದು ನೂತನ ಕಟ್ಟಡವನ್ನು ಕಟ್ಟಡವನ್ನೇ ಪರ್ಚೇಸ್ ಮಾಡಿದ್ದು. ಎಲ್ಲಾ ಸಂಘಗಳ ಮಾಹಿತಿ ಎಲ್ಲ ಕೂಡ ನಮ್ಮ ಗಣಕೀಕೃತ ಆಗಿದೆ, ಕಂಪ್ಯೂಟರ್ನಲ್ಲಿ ಎಲ್ಲ ಫೀಡ್ ಆಗಿದೆ. ಎಲ್ಲ ಸ್ವಸಹಾಯ ಸಂಘಗಳ ಹೆಸರುಗಳು, ಅವರ ಎಷ್ಟು ಸಾಲ ಇದೆ, ಎಷ್ಟು ಮಂದಿ ಸದಸ್ಯರಿದ್ದಾರೆ, ಅವರ ಅಡ್ರೆಸ್, ಫುಲ್ ಟೆಲಿಫೋನ್ ನಂಬರ್ ಎಲ್ಲವೂ ಕೂಡ ಕಂಪ್ಲೀಟ್ ಅಡ್ವಾನ್ಸ್ ಆಗಿ ನಮ್ಮಲ್ಲಿ ಅದು ಇದರಾಗಿ ನಿಂತಿದೆ. ಜೊತೆಯಲ್ಲಿ ಎಲ್ಲ ಆಲ್ಟ್ರೇಷನ್ ಆಗಿ ಈಗ ಒಟ್ಟು ಸುಸಜ್ಜಿತವಾದ ಒಂದು ನಮ್ಮ ಟ್ರಸ್ಟ್ಗೆ ಬರುವಂತ ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ಅಲ್ಲಿ ವ್ಯವಹರಿಸುವಂತ ಒಂದು ವ್ಯವಸ್ಥೆಯನ್ನು ನಾವು ಸ್ವಸಹಾಯ ಇದರಿಂದ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ನಾವು ಈಗ ಮಾಡಿದ್ದೇವೆ. ಅದಕ್ಕೆ ಸಹಕಾರ ನಾನು ಮಾಡಿದ್ದು ಅಂತಲ್ಲ, ಅಂತೂ ಎಲ್ಲ ಟ್ರಸ್ಟಿಗಳ ಸಹಕಾರ ಕೂಡ ಅದಕ್ಕೆ ತುಂಬಾ ಇದೆ. ಎ.ವಿ. ನಾರಾಯಣರವರ ಕೆಲಸವನ್ನಂತೂ ನಾವು ಮೆಚ್ಚಲೇಬೇಕು. ಮತ್ತೊಂದು ವೆಂಕಪ್ಪಗೌಡ ಕೆಯೂರು ಅಂತ ಸಲಹಾ ಸಮಿತಿಯವರಿದ್ದರು, ಈಗ ಬಿಟ್ಟಿದ್ದಾರೆ. ಅವರು ಒಳ್ಳೆ ರೀತಿಯಲ್ಲಿ ಇಷ್ಟು ಸಂಘಗಳಾಗಬೇಕಾದ್ರೂ ಕೂಡ ಅವರ ಒಂದು ಸಹಕಾರ ಸೇವೆ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದಾಗಿ ಎಲ್ಲ ಗ್ರಾಮಗಳಲ್ಲಿ ಕೂಡ ನಾವು ತಲುಪಿ ಈಗ ಕೂಡ ನೆನಪಿಸಿಕೊಳ್ತಾ ಇದ್ದೇವೆ. ಅವರು ಕೂಡ ವಿಸಿಟ್ ಮಾಡ್ತಾರೆ, ಇವಾಗ ಕೂಡ ಮಾಡ್ತಾರೆ. ಅವರಿಗೆ ಈಗ ನಾಳ್ದು ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಆಯೋಜಿಸ್ತಾ ಇದ್ದೇವೆ. ನಿಮ್ಮ ಈ ಒಂದು ಟ್ರಸ್ಟ್ ನಲ್ಲಿ ಪದಾಧಿಕಾರಿಗಳಿದ್ದಾರಲ್ಲ, ಸೊ ಅವರು ಯಾವ ತರ ಸೇವೆಗೈದಿದ್ದಾರೆ? ಸರಿ, ಪದಾಧಿಕಾರಿಗಳು ಅಂತ ಹೇಳಿದ ಕೂಡಲೇ ನಮ್ಮಲ್ಲಿ ಗೌರವ ಸಲಹೆಗಾರರು ಅಂತ ಇದ್ದಾರೆ. ಅದರಲ್ಲಿ ಡಾಕ್ಟರ್ ಶ್ರೀ ನಿರ್ಮಲಾನಂದ ಆದಿಚುಂಚನಗಿರಿ ಸ್ವಾಮಿಗಳು, ಅವರು ಗೌರವ ಸಲಹೆಗಾರರು. ನಮ್ಮ ಮಂಗಳೂರಿನ ಶಾಖಾ ಮಠದ ಆದಿಚುಂಚನಗಿರಿ ಇದರ ಮಠದ ಇವರು ಮಹಾಸ್ವಾಮೀಜಿಗಳಾದಂಥ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಅವರು ಕೂಡ ಗೌರವ ಸಲಹೆಗಾರರು. ಮಾಜಿ ಮುಖ್ಯಮಂತ್ರಿ ಮತ್ತೆ ನಮ್ಮ ಊರಿನ ಶಾಸಕರು ಆಗಿದ್ದವರಾದಂಥ ನಮ್ಮ ಸಮುದಾಯದ ಹಿರಿಯರು ಆದಂಥ ಶ್ರೀ ಡಿ.ವಿ. ಸದಾನಂದ ಕೇಂದ್ರ ಸಚಿವರು ಕೂಡ ಇದರಲ್ಲಿ ಗೌರವ ಸಲಹೆಗಾರರು. ಮಾಜಿ ಶಾಸಕರಾದಂಥ ಶ್ರೀಯುತ ಸಂಜೀವ ಮಠಂದೂರು ಅವರು ಕೂಡ ನಮ್ಮ ಇದರಲ್ಲಿ ಗೌರವ ಸಲಹೆಗಾರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಯಲ್ಲಿ 5 ಮಂದಿ ಸಲಹಾ ಸಮಿತಿ ಇದೆ, 18 ಮಂದಿ ಟ್ರಸ್ಟಿಗಳಿದ್ದೇವೆ. ಹಾಗೆ ಒಟ್ಟಿಗೆ ಒಂದು ದೊಡ್ಡ ಒಂದು ಸಮುದಾಯದ ಹಿರಿಯರನ್ನು ಸೇರಿಸಿಕೊಂಡು ಈ ಒಂದು ನಮ್ಮ ಸ್ವಸಹಾಯ ಟ್ರಸ್ಟಿನ ಪದಾಧಿಕಾರಿಗಳು ಒಳ್ಳೆ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲ ನಿಸ್ವಾರ್ಥ ಸೇವೆಯಿಂದ ನಮ್ಮ ಟ್ರಸ್ಟ್ ಇಷ್ಟು ದೊಡ್ಡದಾಗಿ ಬೆಳೆಯುವ ರೀತಿಯಲ್ಲಿ ಆದದ್ದು. ಮತ್ತೊಂದು ಎಂತ ಅಂತ ಹೇಳಿದ್ರೆ, ನಾವು ಆ ಮಹಾಲಿಂಗೇಶ್ವರ ದೇವರನ್ನು ಎನಿಸಿಕೊಳ್ಳಬೇಕು. ನಮ್ಮ ಸಮುದಾಯ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತದೆ, ಅವರ ಆಶೀರ್ವಾದ ಇದ್ರೆ ಏನಾಗ್ಬೋದು ಅಂತ ಹೇಳೋದಕ್ಕೆ ನಮ್ಮ ಟ್ರಸ್ಟ್ ಇದೆ. ಯಾಕಂದ್ರೆ ಸಮುದಾಯ ಪತ್ತಿನ ಸಹಕಾರಿ ಸಂಘ ಕೂಡ ಆರಂಭವಾದ್ದು ನಮ್ಮದು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಇರುವ ಅದರ ಹತ್ತಿರ ಇರುವುದು ಸಹಕಾರಿ ಸಂಘ ಚಿಕ್ಕದಾಗಿತ್ತು. ಅದು ಕೂಡ ಈಗ 11 ಬ್ರಾಂಚ್ ಆಗಿ ಮಹಿಮೆ ಅಂತ ಹೇಳ್ಬೋದು. ಪುನಃ ನಮ್ಗೆ ದೇವರ ದಯೆಯ ಹತ್ತಿರವೇ ನಾವು ಈಗ ಇದರಲ್ಲಿ ಸಣ್ಣ ಕಟ್ಟಡದಲ್ಲಿ ಇದ್ದವರು
ದೊಡ್ಡ ಕಟ್ಟಡ ಕೂಡ ಅಲ್ಲೇ ಹತ್ತಿರದಲ್ಲಿ ನಮಗೆ ದೇವರ ಒಂದು ಅನುಗ್ರಹದಿಂದ ನಮಗೆ ಒದಗಿಸಿ ಕೊಟ್ಟಿದ್ದಾರೆ. ಅದು ಒಳ್ಳೆ ದೇವರ ಅನುಗ್ರಹದಿಂದ ಮತ್ತೆ ನಮ್ಮ ನಿಸ್ವಾರ್ಥ ಸೇವೆ ಅಥವಾ ಸಮಾಜದ ಬಂಧುಗಳ ಆಶೀರ್ವಾದದಿಂದ ಇದೊಂದು ಈ ಒಂದು ಚಟುವಟಿಕೆ ಮಾಡ್ಲಿಕ್ಕೆ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಆಗಿದೆ ಅಂತ ಸಹಕಾರ ಕೂಡ ಅತ್ಯಧಿಕ ಇಂಪಾರ್ಟೆಂಟ್ ಆಗಿದೆ. ಹೌದೌದು. ಈ ಒಂದು ಇದರಲ್ಲಿ ಟ್ರಸ್ಟ್ ಅಲ್ಲಿ ಒಟ್ಟು ಲೈಕ್ ಎಷ್ಟು ಸಂಘಗಳಿವೆ ಅಂಡ್ ಯಾವ ತರ ವ್ಯವಹಾರ ನಡೀತಾ ಇದೆ ಇವಾಗ? ಸರಿ. ಆರಂಭಿಕ ಹಂತದಲ್ಲಿ ನಮ್ಮ ಇದರಲ್ಲಿ ಒಂದು ನಾವು ಆಗಾಗಲೇ ಉಲ್ಲೇಖಿಸಿದ ಹಾಗೆ ಒಂದು ID ಸಂಖ್ಯೆಯಿಂದ ಆರಂಭವಾದ್ದು. ಆರಂಭದಲ್ಲಿ ಪುತ್ತೂರಿನ ಒಂದು 3 ವರ್ಷದಲ್ಲಿ ಪುತ್ತೂರಿನ ನಮ್ಮ ಇದರಲ್ಲಿ ಭಾಗದಲ್ಲಿ ನಾವು ಸ್ವಸಹಾಯ ಸಂಘಗಳನ್ನು ಆಗ ಆರ್ಥಿಕ ಪರಿಸ್ಥಿತಿ ಕೂಡ ಭಾರಿ ಕಷ್ಟ ಇತ್ತು. ತಮ್ಮ ನಾರಾಯಣರು ಅವರ ತಮ್ಮ ಕೈಯಿಂದ ಈ ಸಂಘದ ಸಿಬ್ಬಂದಿಗಳಿಗೆ ವೇತನ ಕೊಡ್ತಿದ್ರು. ಮತ್ತೆ ಅವರಿಗೆ ಬೇಕಾದಂತ ಇದೆಲ್ಲ ವ್ಯವಸ್ಥೆನೆಲ್ಲ ಅವರು ಸ್ವಂತ ಕೈಯಿಂದಲೇ ಇಷ್ಟರವರೆಗೆ ನಿಸ್ವಾರ್ಥ ಇದರಿಂದ ಯಾವುದೇ ಯಾಕಂದ್ರೆ ಅವರದೊಂದು ಉದ್ದೇಶ ಇದ್ದದ್ದು ಏನು ಅಂತ ಹೇಳಿದ್ರೆ ಸಮುದಾಯದವರು ಒಂದು ಒಗ್ಗಟ್ಟಾಗಬೇಕು, ಸಮುದಾಯದವರಿಗೆ ಒಂದು ಸಹಕಾರ ಆಗಬೇಕು ಅಂತ ಹೇಳುವಂತ ಉದ್ದೇಶದಲ್ಲಿ ಆರಂಭದಲ್ಲಿ ಈ ರೀತಿಯಾಗಿ ನಡೀತಾ ಇತ್ತು. ತದನಂತರ ವ್ಯವಹಾರ ಅಂತ ಹೇಳಿದ್ರೆ ಈಗ ಪ್ರಕೃತ ಒಂದು ಅಂಕಿಅಂಶದ ಪ್ರಕಾರ 1046 ಸಂಘಗಳು ನಮ್ಮಲ್ಲಿವೆ. ಜೊತೆಯಲ್ಲಿ ಒಟ್ಟು 10,600 ಸದಸ್ಯರು ನಮ್ಮ ಸೊಸೆಯ ಟ್ರಸ್ಟಿನಲ್ಲಿದ್ದಾರೆ. ಹಾಗೆ ಗ್ರೋ ಆಗಿ 10,000 ಮನೆಗಳನ್ನು ನಾವು ತಲುಪಿದ್ದೇವೆ. 10,000 ಮನೆಗಳನ್ನು ಕೂಡ ನಾವು ತಲುಪಿದ್ದೇವೆ. ಈಗಾಗಲೇ 15 ಕೋಟಿಗಿಂತ ಹೆಚ್ಚು ವ್ಯವಹಾರ ನಾವು ಮಾಡಿದ್ದೇವೆ. ಆರಂಭಿಕ ಹಂತದಲ್ಲಿ ಒಂದು ಸದಸ್ಯನಿಗೆ 10,000 ಅಂತ ನಾವು ಸಾಲವನ್ನು ವಿತರಣೆ ಮಾಡ್ತೇವೆ. ಇದರಲ್ಲಿ ಎರಡೇ ವಿಚಾರಗಳಿರುವುದು ಎರಡೇ. ಒಂದು ಉಳಿತಾಯ ಮಾಡುದು ಮತ್ತು ಸಾಲ ವಿತರಣೆ, ಸಾಲವನ್ನು ಪಡ್ಕೊಳ್ಳುದು. ನಮ್ಮ ಸಮುದಾಯದವರಿಗೆ ಭಾರಿ ಅನುಕೂಲ ಆಗಿದೆ. ಆರಂಭದಲ್ಲಿ 10,000 ಇದ್ದದ್ದು ಈಗ ನಾವು 70,000ದವರೆಗೆ ಒಂದು ಸದಸ್ಯರಿಗೆ ನಾವು ಸಾಲ ಕೊಡುವಷ್ಟು ಬಲಿಷ್ಠರಾಗಿದ್ದೇವೆ. ಆದ್ದರಿಂದ ಬೇರೆ ಬೇರೆ ಕಡೆ ಸಾಲ ತೆಗೆದಕ್ಕಿಂತ ಇದರಲ್ಲಿ ನಮ್ಮ ಸಾಲ ಅಂದ್ರೆ ಅದು ಹಾಗೆ ಎಲ್ಲರಿಗೂ ಸಾಲ ಸಿಕ್ಕುದಿಲ್ಲ. ಸಾಲ ತೆಗಿಬೇಕಾದ್ರೂ ಕೂಡ ಸಂಘದಲ್ಲಿ ಸದಸ್ಯರಾಗಿರ್ಬೇಕು, 8 ಜನ ಒಂದು ಸಂಘದಲ್ಲಿ ಇರಬೇಕು. ಅಂಥವರಿಗೆ ಮಾತ್ರ ಸಾಲವನ್ನು ಕೂಡ ವಿತರಣೆ ಮತ್ತೆ ಸಾಲ ತೆಗೆದಕ್ಕೆ ಜವಾಬ್ದಾರಿ ಬೇರೆ ಯಾವುದೇ ನಾವು ದಾಖಲೆ ತೆಗೊಳ್ಳುವುದಿಲ್ಲ, ಸಂಘದ ಸದಸ್ಯರ ಜವಾಬ್ದಾರಿ. ಈ ರೀತಿಯಾಗಿ ವ್ಯವಹಾರ ನಡೀತದೆ. ಸುಮಾರು 4,60,00,000 ಮೇಲ್ಪಟ್ಟು ನಾವು ಈಗ ಸಾಲ ವಿತರಣೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಸಂಘದ ಸದಸ್ಯರ ಸುಮಾರು 4,30,00,000 ಉಳಿತಾಯ ಕೂಡ ಇದೆ ನೋಡಿ. ಅದರಲ್ಲಿ ಪ್ಲಸ್ 1 ಕೋಟಿದು ವರ್ತ್ ನಮ್ಮ ಕಟ್ಟಡ ಇದೆ. ಈಗ ಪುನಃ ಅದು ಸಭಾಭವನದ್ದು ಕೂಡ ಕೆಲಸ ನಡೀತಾ ಇದೆ ನಮ್ಮ ದಶಮಾನೋತ್ಸವ ಸಮಿತಿಯ ಒಂದು ಕೊಡುಗೆಗಾಗಿ. ನಂತರ ನೀವು ಹೇಳಿದಾಗೆ ಇದು ಅದಕ್ಕೆ ಈ ಟ್ರಸ್ಟಿನ ಇದರ ಮುಖಾಂತರ ಈಗ ವಿವಾಹ ವೇದಿಕೆ ಅಂತ ಮಾಡಿದ್ದೇವೆ. ವಿವಾಹ ವೇದಿಕೆಯಲ್ಲಿ ನಮ್ಮ ಸಮುದಾಯದವರಿಗೆ ಯಂಗ್ ಇವರಿಗೆ ಎಲ್ಲ ಹೆಣ್ಣೆಗೆ ಗಂಡು ಸಿಕ್ಕುದಿಲ್ಲ, ಗಂಡಿಗೆ ಹೆಣ್ಣು ಸಿಕ್ಕುದಿಲ್ಲ ಅಂತ ಒಂದು ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ ವಧುವರರ ವೇದಿಕೆ ಅದಲ್ಲ, ವಿವಾಹ ವೇದಿಕೆ ಅಂತಲೇ ಈ ವಧುವರರ ವೇದಿಕೆ ಅಂತ ಹೇಳ್ಬೋದು. ಅದರಲ್ಲಿ ಈಗ ಸುಮಾರು 560 ಜನ ನೋಂದಾಯಿಸಿಕೊಂಡಿದ್ದಾರೆ. ಈಗಾಗಲೇ ನಾವು ಸುಮಾರು 160 ಜೋಡಿಗಳಿಗೆ ನಾವು ಮದುವೆ ಮಾಡಿ ಆಗಿದೆ. BPL ನವರಿಗೆ ಮತ್ತು APL ನವರಿಗೆ ಅಂತ ಒಂದು 500 ರೂಪಾಯಿ BPL ನವರಿಗೆ, ನಮ್ಮ ಸಮುದಾಯದವರು ಕಷ್ಟದಲ್ಲಿರುವವರು. ಹಾಗೆ APL ನವರಿಗೆ 1,000 ಅಂತ ಒಂದು ಫೀಸ್ ನಿಗದಿಪಡಿಸಿದೆ. ಆದ್ರೆ ಗ್ಯಾರಂಟಿ ಏನಿಲ್ಲ, ಎಂತ ಮಾಡಿಯೇ ಕೊಡ್ತೇವೆ ಅಥವಾ ಹೀಗೆಲ್ಲ. ನಾವು ಗಂಡು ಹೆಣ್ಣುಗಳ ಇದನ್ನೆಲ್ಲ ಲೀಸ್ಟ್ ಅನ್ನೆಲ್ಲ ಅವರಿಗೆ ತೋರಿಸಿ ತಾಳೆ ಬಂದ್ರೆ ಅದೊಂದು ಮದುವೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಈ ಸ್ವಸಹಾಯ ಟ್ರಸ್ಟಿನ ಅಂಡರ್ ಅಲ್ಲಿ ನಾವು ಸಮಾಜ ಸೇವೆ ಮೂಲಕ ಆ ರೀತಿಯಾಗಿ ಒಂದು ಸಂಸ್ಥೆಯನ್ನು ಕೂಡ ಆರಂಭಿಸ್ತೇವೆ. ಒಳ್ಳೆ ರೀತಿಯ ಅದರ ಸಂಚಾಲಕರಾಗಿ ಶ್ರೀಯುತ ಸುರೇಶ್ ಕಲ್ಲಾರ್ ಅಂತ ಅವರು ನಿವೃತ್ತ ಅರಣ್ಯಾಧಿಕಾರಿಗಳು. ಅವರು ಏನು ಸಂಭಾವನೆ ತಗೊಳ್ಳದೆ ಈ 2 ವರ್ಷದಿಂದ ಅದರಲ್ಲಿ ದುಡಿಯುತ್ತಾ ಇದ್ದಾರೆ. ಒಳ್ಳೆ ರೀತಿಯ ಕೆಲಸವನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಸಮುದಾಯಕ್ಕೆ ಈವರೆಗೆ ಸಲ್ಲಿದ ಸೇವೆ ಅಥವಾ ಕೊಡುಗೆಗಳು ಯಾವ ತರ ಇದೆ ಅಂದ್ರೆ? ಸಮುದಾಯಕ್ಕೆ ಅಂತ ಹೇಳಿದ್ರೆ ಎಂತ ಗೊತ್ತು, ಒಂದು ನಮ್ಮ ಸಮುದಾಯ ಒಗ್ಗಟ್ಟು ಮಾಡುವಂತ ಕೆಲಸವನ್ನು ಸ್ವಸಹಾಯ ಸಂಘಗಳು ಮಾಡಿವೆ. ಜೊತೆಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರು ಯಾರಾದ್ರೂ ಅನಾರೋಗ್ಯ ಪೀಡಿತರಾದ್ರೆ ನಮ್ಮ ಸಮುದಾಯದಿಂದ ನಮ್ಮ ಈ ಸ್ವಸಹಾಯ ಟ್ರಸ್ಟ್ ಇಂದ ಅವರಿಗೆ ಕಿಂಚಿತ್ ಒಂದು ಸಹಕಾರ ಮಾಡುವುದು ಇದೆ. ಸ್ವಸಹಾಯ ಸಂಘದ ಸದಸ್ಯರು ತಂದೆ ತಾಯಿ ಯಾರಾದ್ರೂ ತೀರಿ ಹೋದ್ರು ಕೂಡ ಒಂದು ಕಿಂಚಿತ್ ಅವರಿಗೆ ಸಹಕಾರ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮಲ್ಲಿ. ಅದೇ ರೀತಿ ಅಲ್ಲಲ್ಲಿ ಇದು ಯಾವುದು ರಕ್ತದಾನ ಶಿಬಿರ, ಜೊತೆಯಲ್ಲಿ ಮೆಡಿಕಲ್ ಕ್ಯಾಂಪು, ಮತ್ತೆ ಸಮುದಾಯಕ್ಕೆ ಬೇಕಾದಂತ ಇದು ಯಾವುದು
ಮಾಹಿತಿಗಳನ್ನು ಕೊಡಲಿಕ್ಕೆ ಈ ಸಂಸ್ಕೃತಿಯನ್ನು ಬೆಳೆಸುವಂಥ ಒಂದು ಇದು ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆ, ಜೊತೆಯಲ್ಲಿ ನಮ್ಮ ಸ್ವಸಹಾಯ ಸಂಘಗಳು ಸೇರಿ ಸ್ವಸಹಾಯ ಸಂಘಗಳು ಮತ್ತು ಒಕ್ಕೂಟ. ನಿಮಗೆ ನಾವು ಹೇಳಿಲ್ಲ, ಈಗ ಒಟ್ಟು 8 ವಲಯಗಳಿವೆ. 8 ವಲಯದಲ್ಲಿ 64 ಒಕ್ಕೂಟಗಳಿವೆ. 64 ಒಕ್ಕೂಟಗಳಿಗೆ ಇದು 64 ಒಕ್ಕೂಟಗಳ ಅಂಡರಲ್ಲಿ ಈ ಸ್ವಸಹಾಯ ಸಂಘಗಳೆಲ್ಲ ಕಾರ್ಯಾಚರಣೆ. ಆದ್ದರಿಂದ ನಮ್ಮ ಈ ನೆಟ್ವರ್ಕ್ ಉಂಟಲ್ಲ, ಸ್ವಸಹಾಯ ಟ್ರಸ್ಟ್, ಒಕ್ಕೂಟಗಳು, ಸ್ವಸಹಾಯ ಸಂಘಗಳು ಮತ್ತೆ ವಲಯಗಳು, ಹಾಗೆ ನೆಟ್ವರ್ಕ್, ಈ ತರ ವ್ಯವಸ್ಥೆ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಂಘಟನೆ ಆಗಿದೆ. ಹಾಗೆ ಅದೇ ಸಮುದಾಯಕ್ಕೆ ಯಾವುದು ಇದು ದೊಡ್ಡದಾಗಿ ಒಂದು ಉಳಿತಾಯ ಆಗ್ತದೆ. ಮತ್ತೆ ಆರ್ಥಿಕ ಒಂದು ಇದು ಬೇಕು ಅಂತ ಆದ್ರೆ, ಆರ್ಥಿಕ ಅವರಿಗೆ ಅವಶ್ಯಕತೆ ಉಂಟು ಅಂತಾದ್ರೆ ಅವರಿಗೆ ಸಾಲ ವಿತರಣೆ ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಅದು ಕೂಡ ಕಳೆದ ವರ್ಷ ಕೂಡ 99% ಇದು ನಾವು ವಸೂಲಾತಿ ಕೂಡ 99% ನಡೆದಿದೆ. ಓಕೆ. ಮತ್ತೆ ನಾಡ್ದು ದಶಮಾನೋತ್ಸವ ನಡೀತಿದೆ, ಅದರ ಸಭಾ ಕಾರ್ಯಕ್ರಮವನ್ನ ನೀವು ವಹಿಸ್ತಾ ಇದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಸೊ ಅದರ ಒಂದು ಪ್ರಿಪರೇಷನ್ಸ್ ಯಾವ ತರ ನಡೀತಾ ಇದೆ ಅಂಡ್ ಯಾವ ತರ ಆಗ್ಲಿಕ್ಕಿದೆ, ಸೊ ಹೇಗಿದೆ? ಸರಿ. ನಾಳೆ ದಿನ ಆ ಒಂದು ದಸರಾ ಸಂಭ್ರಮದಲ್ಲಿ ಬೆಳಿಗ್ಗೆ 8:30ಯಿಂದ ಕಾರ್ಯಕ್ರಮಗಳು ಆರಂಭ ಆಗುತ್ತವೆ. ಅವತ್ತಿನ ಇದರಲ್ಲಿ ಸುಮಾರು ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಆದಿಚುಂಚನಗಿರಿಯ ಮಠಾಧೀಶರಾದಂಥ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಬೆಳಿಗ್ಗೆ 8:30ಗೆ ಆಗಮಿಸಿದ್ದಾರೆ. 4ನೇ ತಾರೀಕಿನ ಸೀದಾ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮಹರ್ಷಿ ದೇವಸ್ಥಾನ ಆಶೀರ್ವಾದ ಪಡ್ಕೊಂಡು ಸೀದಾ ಸ್ವಸಹಾಯ ಟ್ರಸ್ಟಿಗೆ ಬರ್ತಾರೆ. ಸ್ವಸಹಾಯ ಟ್ರಸ್ಟಲ್ಲಿ ದಶಮಾನೋತ್ಸವದ ಸಮಿತಿ ಅಂಗವಾಗಿ ನೂತನ ಸಭಾಭವನ ನಿರ್ಮಾಣ ಆಗಿದೆ. ಅದರ ಉದ್ಘಾಟನೆಯನ್ನು ಮಾಡಿ ಅಲ್ಲಿಂದ ಸೀದಾ ನಮ್ಮ ವೇದಿಕೆಗೆ ತೆರಳುತ್ತಾರೆ. ಒಕ್ಕಲಿಗ ಸಭಾಭವನದಲ್ಲಿ ಈ ಕಾರ್ಯಕ್ರಮ ಆಗ್ತದೆ. ಅದಕ್ಕಿಂತ ಮುಂಚೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ತದೆ. ಹಾಗೆ ದಿವ್ಯ ಅವರ ಆಶೀರ್ವಚನಕ್ಕೆ ಅವರು ಸ್ವಾಮಿಗಳಿರ್ತಾರೆ. ದಿವ್ಯ ಉಪಸ್ಥಿತಿಯಾಗಿ ಶ್ರೀ 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 ಧರ್ಮಪಾಲನಾಥ ಸ್ವಾಮೀಜಿಯವರು ಮಂಗಳೂರು ಶಾಖಾ ಮಠದವರು, ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಮತ್ತೆ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಶಾಸಕರಾದ ಸಂಜೀವ ಮಠಂದೂರು ಇವರು ವಹಿಸಲಿದ್ದಾರೆ. ಹಾಗೆ ಅತಿಥಿಗಳಾಗಿ ಶ್ರೀ ಡಿ.ವಿ. ಸದಾನಂದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಇದು ಮಾಜಿ ಕೇಂದ್ರ ಸರ್ಕಾರದ ಮಾಜಿ ಸಚಿವರು ಇವರು ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಡಾಕ್ಟರ್ ಶಾಂತಾ ಸುರೇಂದ್ರ ಗೌಡ ಅಂತ ಅವರು ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗರ ಸಂಘ ಬೆಂಗಳೂರು, ಇವರು ಬರ್ಲಿಕ್ಕಿದ್ದಾರೆ. ಮತ್ತೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರು, JDS-ನ ರಾಜ್ಯಾಧ್ಯಕ್ಷರು, ಜೊತೆಯಲ್ಲಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಶ್ರೀ ಮಂತರ್ಗೌಡ ಶಾಸಕರು, ಸೋಮವಾರಪೇಟೆ ಮಡಿಕೇರಿ ತಾಲೂಕು, ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಮೋಹನ್ ಗೌಡ ಇಡ್ಯಾಳ್ಕ ನ್ಯಾಯವಾದಿಗಳು ಬೆಂಗಳೂರು, ಮುಖ್ಯ ಪ್ರವರ್ತಕರು, ಒಕ್ಕಲಿಗ ಸಮುದಾಯ ಭವನದ ಮುಖ್ಯ ಪ್ರವರ್ತಕರು, ಅವರು ಕೂಡ ಈ ಸಂದರ್ಭದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾರೆ. ಮತ್ತೆ ಗೌರವ ಉಪಸ್ಥಿತಿಯಾಗಿ ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ, ಕಡಬ, ಮಂಗಳೂರು ಈ ಭಾಗದ ನಮ್ಮ ಸಮುದಾಯದ ಒಕ್ಕಲಿಗ ಸಮುದಾಯದ ಸಂಘಗಳಿವೆ, ಅದರ ಅಧ್ಯಕ್ಷರುಗಳು ಗೌರವ ಉಪಸ್ಥಿತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರಿಂದ ಬೆಳಿಗ್ಗೆಯಿಂದ ಸಂಜೆವರೆಗೆ 5 ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮತ್ತೆ ಬಂದವರಿಗೆಲ್ಲ ಮಧ್ಯಾಹ್ನ 12 ಗಂಟೆಗೆ ಇದು ಭೋಜನ ವ್ಯವಸ್ಥೆ ಮಾಡಿದೆ, ಬೆಳಿಗ್ಗೆ ಉಪಹಾರ ವ್ಯವಸ್ಥೆ ಮಾಡ್ತೇವೆ. ಹಾಗೆ ಜೊತೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ತಿಂಕಿರದಲ್ಲಿ ಈಗ ಬರದಿಂದ ಸಾಗ್ತಾ ಇದೆ ಕಾರ್ಯಕ್ರಮಗಳು. ಹೌದೌದು, ಇದನ್ನೆಲ್ಲ ಕೇಳ್ತಾ ಇರುವಾಗ ನನಗೆ ಅನಿಸ್ತಾ ಇದೆ ನೀವು ಫುಲ್ ಬಿಸಿ ಅಂತ ಅನಿಸ್ತಾ ಇದೆ. ಒಂದು 2 ತಿಂಗಳಿಂದ ಇದೇ ಕೆಲಸದಲ್ಲಿ ನಾವು ಅಂದ್ರೆ ಕಾರ್ಯಕ್ರಮ ಆಗಬೇಕಾದ್ರೆ ಈ ಸಿದ್ಧತೆಗಳನ್ನ ನೋಡ್ತಾ ಇರುವಾಗ ಕೇಳ್ತಾ ಇರುವಾಗ ನನಗೂ ಹಂಗೆ ಅನಿಸ್ತಾ. ಹೌದೌದು. ಹಾಗೆ ಎಂತಂತ ಹೇಳಿದ್ರೆ ಮೇನ್ ಆಗಿ ಆರ್ಥಿಕ ಇದು ಕ್ರೋಢೀಕರಣ ಆಗಬೇಕು. ಆದ್ದರಿಂದ ಅನೇಕ ನಮ್ಮ ಸಮುದಾಯದ ಹೆಚ್ಚಿನವರೆಲ್ಲ ಆರ್ಥಿಕವಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅದೇ ಸಂದರ್ಭ ನಾವು ಈಗ ಸಮುದಾಯದ ಸಮಾವೇಶ ಜೊತೆಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕೂಡ ಅದೇ ದಿನ ನಾವು ಒಟ್ಟಿಗೆ ಮಾಡ್ತಾ ಇದ್ದೇವೆ. ಹೌದು, ಅದೊಂದು ಒಳ್ಳೆ ವಿಚಾರ. ಹೌದೌದು.
ಓಕೆ ಸರ್, ಖುಷಿ ಆಯ್ತು. ನಿಮ್ಮ ಒಂದು ಒಕ್ಕಲಿಗ ಸ್ವಸಹಾಯ ಸೇವಾ ಟ್ರಸ್ಟ್ ಪುತ್ತೂರು, ಇದರ ವತಿಯಿಂದ ರಿಜಿಸ್ಟರ್ಡ್ ಪುತ್ತೂರು, ಇದರ ವತಿಯಿಂದ ನಡೆಯುವಂತಹ ನಾಡ್ದು ದಶಮಾನೋತ್ಸವ, ಇದರ ಬಗ್ಗೆ ನೀವು ತಯಾರಿ ಬಗ್ಗೆ ಹೇಳಿದ್ರಿ ಅಂಡ್ ವಿಶೇಷತೆ ಬಗ್ಗೆ ಹೇಳಿದ್ರಿ. ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಲ್ಲಿಂದ ಹಿಡಿದು ನಾಡ್ದಿನ ಪ್ರಿಪರೇಷನ್ ವರೆಗೆ ಕಂಪ್ಲೀಟ್ ಆಗಿ ನಮ್ಗೊಂದು ಪಿಕ್ಚರ್ ಸಿಗುವ ಹಾಗೆ ಮಾಡಿದ್ರೆ. ನಮ್ಗೆ ಬರೀ ನಾವು ನೋಡ್ತಾ ಇದ್ವಿ, ನಾವು ಇದ್ರ ಬಗ್ಗೆ ತುಂಬಾ ಕೇಳಿದ್ದೇವೆ, ಮೊನ್ನೆಯಿಂದ ತುಂಬಾ ಕೇಳ್ತಾ ಇದ್ದೇವೆ. ನಾಡ್ದು ಜನವರಿ 4ರ ತಾರೀಕಿನಂದು ದಶಮಾನೋತ್ಸವ ನಡೀಲಿಕ್ಕಿದೆ ಒಕ್ಕಲಿಗ ಗೌಡ ಸಂಘದಿಂದ ಅಂತ, 10,000 ಜನ ಸೇರುವ ನಿರೀಕ್ಷೆ ಇದೆ ಅಂತ. ಅದನ್ನು ಕೂಡ ನಾನು ಕೇಳ್ಪಟ್ಟೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಪಿಕ್ಚರ್ ಇರಲಿಲ್ಲ, ಬಟ್ ಇವಾಗ ನೀವು ಅದನ್ನ ಡೀಟೇಲ್ ಆಗಿ ನಮ್ಗೆ, ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಸೊ ಹಾಗಾಗಿ ನ್ಯೂಸ್ ಪುತ್ತೂರು ಕಡೆಯಿಂದ ಧನ್ಯವಾದಗಳು ಸರ್. ನೀವು ಈ ಒಂದು ಕಾರ್ಯಕ್ರಮಕ್ಕೆ ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹಾಗೆ ನ್ಯೂಸ್ ಪುತ್ತೂರು ಈಗ ಪುತ್ತೂರಿನಲ್ಲಿ ಬೆಳೆಯುತ್ತಿರುವ ಒಂದು ಚಾನೆಲ್ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಯೂಟ್ಯೂಬಿನ ಮೂಲಕ ಈಗ ನೀವು ಪ್ರಚಾರ ಪಡಿತಾ ಇದ್ದೀರಿ. ಹಾಗೆ ಇನ್ನು ಮುಂದೆ ಚಾನೆಲ್ ಎಲ್ಲ ಮಾಡಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿಕೊಂಡು ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಈ ಶುಭ ಸಮಾರಂಭಕ್ಕೆ ನೀವು ಆಶೀರ್ವದಿಸಿದ್ರಿ. ಹಾಗೆ ನಿಮ್ಮ ಚಾನೆಲ್ಗೆ ಕೂಡ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮೊಂದಿಗೆ ಇನ್ನೋರ್ವ ಅತಿಥಿ ಭಾಗವಹಿಸಿದ್ದಾರೆ. ಗೋಪಾಲಕೃಷ್ಣ ಪಟೇಲ್ ಸರ್, ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಸೊ ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ ಸರ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ತಮಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಸೊ ಹೇಗಿದ್ದೀರಿ ಸರ್? ದೇವರದೆಯಿಂದ ಆರಾಮವಾಗಿದ್ದೇನೆ. ಖುಷಿ ಆಯ್ತು. ಓಕೆ ಸರ್, ನಾಡ್ದು ಒಕ್ಕಲಿಗ ಗೌಡ ಸೇವಾ ಸಂಘ ಆದ್ರೆ ಪುತ್ತೂರಿನಲ್ಲಿ ದಶಮಾನೋತ್ಸವ ಸಂಭ್ರಮಾಚರಣೆ ನಡೀಲಿಕ್ಕಿದೆ. ಸೊ ಆ ಬಗ್ಗೆ ಕುರಿತು ನೀವು ಒಂದು 2 ಮಾತುಗಳನ್ನ ಹೇಳಬೇಕು. ಸೊ ಫಾರ್ ಎಕ್ಸಾಂಪಲ್, ಈಗ ದಶಮಾನೋತ್ಸವದ ಪೂರ್ವ ತಯಾರಿ ಯಾವ ತರ ನಡೀತಾ ಇದೆ, ಅದಕ್ಕೆ ಹೇಗೆ ಪ್ರಿಪರೇಷನ್ಸ್ ಅನ್ನ ನೀವು ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಒಂದು ತಿಳಿಸಿಕೊಡ್ಬೋದಾ ಸರ್? ಖಂಡಿತ. ನಾಡ್ದು 4ನೇ ತಾರೀಕು ಶನಿವಾರ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಉಪಸ್ಥಿರತಕ್ಕಂತಹ ಆ ಪುಣ್ಯ ವೇದಿಕೆಯಲ್ಲಿ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ದಶಮಾನೋತ್ಸವ ಸಂಭ್ರಮ ಮತ್ತು ಒಕ್ಕಲಿಗ ಸೇವಾ ಸಂಘದ ವಾರ್ಷಿಕ ಕಾರ್ಯಕ್ರಮ ಸತ್ಯನಾರಾಯಣ ಪೂಜೆ ಜಂಟಿಯಾಗಿ ನಡೆಯುವಂಥದ್ದು. ಇದು ಜಂಟಿ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಇಲ್ಲಿ ಒಕ್ಕಲಿಗ ಸೇವಾ ಸಂಘಕ್ಕೆ ಸಂಬಂಧಪಟ್ಟಂತಹವರು ಉಪಸ್ಥಿತರಿರುತ್ತಾರೆ. ನಮ್ಮ ಒಕ್ಕಲಿಗ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ನಮ್ಮ ಒಕ್ಕಲಿಗ ಸ್ವಸಹಾಯ ಸಂಘಗಳ ಎಲ್ಲ ಸದಸ್ಯರು ಕೂಡ ಅಲ್ಲಿ ಪಾಲ್ಗೊಳ್ಳುತ್ತಾರೆ. ಇದು ಹಾಗಾಗಿ ದಶಮಾನೋತ್ಸವ ಸಂಭ್ರಮದ ಬಗ್ಗೆ ಮಾತ್ರ ನಾನು ಹೇಳೋದಿದ್ರೆ, ಈ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪ್ರಾರಂಭ ಆಗಿ 10 ವರ್ಷ ಆಯಿತು. ಹಾಗಾಗಿ ಇದು ದಶಮಾನೋತ್ಸವ ಸಂಭ್ರಮ. ಆದರೆ ನಾನು ಈ ದಶಮಾನೋತ್ಸವ ಸಂಭ್ರಮದ ಅಧ್ಯಕ್ಷನಾಗಿ 1 ವರ್ಷ ಆಯ್ತಷ್ಟೇ. ಆ ಬಗ್ಗೆ ಹೇಳುವುದಿದ್ರೆ, ನಮ್ಮಲ್ಲಿ ಸುಮಾರು 64 ಗ್ರಾಮಗಳಲ್ಲಿ 66 ಒಕ್ಕೂಟಗಳಿವೆ. ಒಂದು ಒಕ್ಕೂಟ ಅಂತ ಹೇಳಿದರೆ 10 ಸಂಘಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಕ್ಕೂಟ. ಉದಾಹರಣೆಗೆ ನನ್ನ ಚಾರ್ವಾಕ ಗ್ರಾಮದಲ್ಲಿ 20 ಸ್ವಸಹಾಯ ಸಂಘಗಳಿವೆ. ನಾನು ಅದರ ಆ ಒಕ್ಕೂಟದ ಅಧ್ಯಕ್ಷ. ಆ ರೀತಿಯಾಗಿ ಕಾಣಿಯೂರು, ದೋಲ್ಪಾಡಿ, ಚಾರ್ವಾಕ, ಕಾಯ್ಮಣ ಈ 5 ಗ್ರಾಮಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಲಯ ಇದೆ. ಆ ವಲಯದ ಅಧ್ಯಕ್ಷರು ನಾನು. ಈ ರೀತಿಯಾಗಿ ಇಡೀ ಪುತ್ತೂರು, ಸುಳ್ಯ, ಬಂಟ್ವಾಳ, ಬೆಳ್ತಂಗಡಿ ಮತ್ತು ಕಡಬ ಈ ಎಲ್ಲ ತಾಲೂಕಿಗೆ ಒಳಗೊಂಡಂತಹ ಒಟ್ಟು 8 ವಲಯಗಳಿವೆ. ಉಪ್ಪಿನಂಗಡಿ ಇರಬಹುದು, ಕುಂಬ್ರ ಇರಬಹುದು, ಸವಣೂರು, ಆಲಂಕಾರು, ನೆಲ್ಯಾಡಿ, ಪುತ್ತೂರು ಮತ್ತು ಕಾಣಿಯೂರು 8 ವಲಯಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 64 ಗ್ರಾಮಗಳ ಎಲ್ಲರೂ ಸೇರಿ 1 ವರ್ಷದ ಹಿಂದೆ ನನ್ನನ್ನು ಸರ್ವಾನುಮತದಿಂದ ದಶಮಾನೋತ್ಸವ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದರು. ಅದನಂತರ 1 ವರ್ಷದಿಂದ ನಿರಂತರವಾಗಿ ನಾನು ಇದರಲ್ಲಿ ತೊಡಗಿಸಿಕೊಂಡಿದ್ದೇನೆ. ಆಕ್ಚುಲಿ ನೀವು 1 ವರ್ಷದಿಂದ ಅಧ್ಯಕ್ಷರಾಗಿ, ದಶಮಾನೋತ್ಸವ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಸೊ ಹಾಗಾಗಿ ನಿಮ್ಗೆ ಯಾವ ತರ ಖುಷಿ ಇದೆ ಈ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡಿ? ಯಾವ ತರ ಖುಷಿ ಇದೆ? ಅನುಭವ ಹೇಗಿದೆ? ಅನುಭವ ಅಂತ ಹೇಳಿದ್ರೆ, ನಾನು ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿದವ. 70 ವರ್ಷ ಪ್ರಾಯ ದಾಟಿದೆ ನನಗೆ. ಆದರೆ ನಾನೊಬ್ಬ ಯಕ್ಷಗಾನ ಕಲಾವಿದ. ಹಾಗಾಗಿ
70 ವರ್ಷ ದಾಟಿದ ನಂತರ ಈ 64 ಗ್ರಾಮಗಳ 66 ಒಕ್ಕೂಟದ ನಮ್ಮ ಸಮಾಜ ಬಾಂಧವರನ್ನು ಸಂಪರ್ಕಿಸಿದಾಗ ಆಗುವಂತಹ ಆ ಅನುಭವ, ಆ ಆನಂದ, ಆ ಸ್ಪಂದನ ಅತ್ಯಂತ ಖುಷಿಯನ್ನು ಕೊಟ್ಟಿದೆ. ಅದರಲ್ಲೂ ನನಗೆ ಬಂಟ್ವಾಳದ ವಿಟ್ಲಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಗ್ರಾಮಗಳಿಗೆ ನಾನು ಹೋಗಿದ್ದೇನೆ. ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಸ್ವಸಹಾಯ ಸಂಘಗಳು ಅಂತ ಹೇಳಿದರೆ ಅಲ್ಲಿ ಆ ಒಕ್ಕೂಟಕ್ಕೆ ಸಂಬಂಧಪಟ್ಟ ಹಾಗೆ ತ್ರೈಮಾಸಿಕ 3 ತಿಂಗಳಿಗೆ ಒಂದು ಸಭೆ ಆಗ್ತದೆ. ಅಲ್ಲಿ ಎಲ್ಲಾ ಸಂಘಗಳು ಪಾಲ್ಗೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಯ ಆ ಜನರ ಬೇರೆ ಬೇರೆ ಸಮಾಜಕ್ಕೆ ಸಂಬಂಧಪಟ್ಟಂತಹ, ಅಭ್ಯುದಯಕ್ಕೆ ಸಂಬಂಧಪಟ್ಟ, ಸಮಾಜದ ಪರಿವರ್ತನೆಗೆ ಸಂಬಂಧಪಟ್ಟಂತಹ ಸಂಘದ ಕರ್ತವ್ಯಗಳ ಬಗ್ಗೆ ಅವರ ಪ್ರಶ್ನೆಗಳು ನಮ್ಮನ್ನು ಈ ಸಮಾಜಕ್ಕೆ ಅರ್ಪಿಸಿಕೊಳ್ಳಬೇಕು ಎನ್ನುವಂತಹ ಸ್ಥಿತಿಯನ್ನು ಮುಟ್ಟುವಲ್ಲಿವರೆಗೆ ನಮಗೆ ಪ್ರೇರಣೆ ನೀಡುತ್ತದೆ. ಹಾಗಾಗಿ ನನಗೆ ಅತ್ಯಂತ ಸಂತೋಷವೆನಿಸಿದೆ. ಬಹುಶಃ ಈ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ಆದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಅಷ್ಟು ಸಂತೋಷ ಇದೆ, ಖಂಡಿತ ಅಷ್ಟು ಸಂತೋಷ ಇದೆ. ಹಾಗೆ ಎಲ್ಲರೂ ಸಹಕಾರ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನಾವು ಯಾವ ರೀತಿ ಅವರನ್ನು ಸ್ಪಂದಿಸಬಹುದು, ಅದೇ ರೀತಿಯ ಸ್ಪಂದನ ಅವರ ಸೈಡ್ ಇಂದ ಕೂಡ ನಮಗೆ ಸಿಗುತ್ತೆ. ಯದ್ಭಾವಂ ತದ್ಭವತಿ ಅಲ್ವಾ? ಹಾಗಾಗಿ ಖಂಡಿತವಾಗಿ ಎಲ್ಲರ ಪ್ರತಿಕ್ರಿಯೆ ಅತ್ಯುತ್ತಮವಾಗಿಯೇ, ಎಲ್ಲಿಯೂ ಕೂಡ ನಮಗೆ ನೆಗೆಟಿವ್ ಆಗಿ ಯಾರು ಮಾತಾಡಲಿಲ್ಲ. ಎಲ್ಲರೂ ಕೂಡ ಸಮಾಜಕ್ಕೆ ಪೂರಕವಾದಂತಹ ಎಲ್ಲ ಕಡೆ ಪಾಸಿಟಿವ್ ಅನುಭವ ಆಗಿದೆ ನಮಗೆ. ಅದು ಸಂತೋಷ. ನಾಡ್ದು ಜನವರಿ 4ರಂದು ದಶಮಾನೋತ್ಸವ ಸಂಭ್ರಮ ನಡೀಲಿಕ್ಕಿದೆ ಇಲ್ಲಿ ತೆಂಕಿಲದಲ್ಲಿ. ಸೊ ಅದಕ್ಕೆ ಅಂದ್ರೆ ದಶಮಾನೋತ್ಸವಕ್ಕೆ ನೀಡಿದಂತಹ ಕೊಡುಗೆಗಳು ಯಾವುದು ಸರ್? ಈಗ ನಾವು ದಶಮಾನೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ನಮ್ಮ ಸ್ವಸಹಾಯ ಟ್ರಸ್ಟ್ ಕೂಡ ಅನೇಕ ಸಾಂಸ್ಕೃತಿಕವೋ, ಧಾರ್ಮಿಕವೋ, ಶೈಕ್ಷಣಿಕವೋ ಮತ್ತು ಸಮಾಜಮುಖಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದಕ್ಕೆ ಪೂರಕವಾಗಿ ನಾವು ದಶಮಾನೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ದಶಮಾನದ ಈ ಉತ್ಸವದ ಸಂಭ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿ ತಿಂಗಳು ಕಳೆದ ಜನವರಿಯಿಂದ ಈ ಡಿಸೆಂಬರ್ದವರೆಗೆ ಸುಮಾರು 12 ವಿವಿಧ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿದ್ದೇವೆ. ಅದು ಆನ್ಲೈನ್ ಸ್ಪರ್ಧೆ ಆಗಿತ್ತು. ಅದರಲ್ಲಿ ಎಲ್ಲ ಒಕ್ಕೂಟದವರು ಕೂಡ ಭಾಗವಹಿಸಿದ್ದಾರೆ. ಅದು ಎಲ್ಲರಿಗೂ ಭಾಗವಹಿಸಲಿಕ್ಕೆ ಆಗುವುದಿಲ್ಲ, ಹಾಗಾಗಿ ನಾವು ಆನ್ಲೈನ್ ಸ್ಪರ್ಧೆಯನ್ನು ಮಾಡಿದ್ದೇವೆ. ಅದಕ್ಕೆ ನಾವು ಅತ್ಯುತ್ತಮವಾದಂತಹ ನಗದು ರೂಪದ ಬಹುಮಾನವನ್ನು ಕೂಡ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಕೂಡ ಘೋಷಿಸಿದ್ದೇವೆ, ಈಗಾಗಲೇ ವಿತರಿಸಿದ್ದೇವೆ. ಅದು ಕೂಡ ಒಂದು ರೀತಿಯ ಉತ್ತಮ ಸ್ಪಂದನ ನಮಗೆ ದೊರಕಿದೆ. ಅದು ಕೂಡ ಇದು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಸೊಗಡಿಗೆ ಸಂಬಂಧಪಟ್ಟಂತಹ ಸ್ಪರ್ಧೆಗಳು. ಶೋಭಾನೆ, ದೇಶಭಕ್ತಿ ಗೀತೆ, ಸುಗ್ಗಿ ಗೀತೆ, ಕೋಲಾಟ, ಭಜನೆ, ನೃತ್ಯ, ಪ್ರಹಸನ, ಈ ರೀತಿಯ ಸ್ಪರ್ಧೆಗಳನ್ನು ನಾವು ಆಯೋಜಿಸಿದ್ದೆವು. ಉತ್ತಮವಾದಂತಹ ಪ್ರತಿಕ್ರಿಯೆ ಬಂದಿದೆ. ಅದೇ ಯುವ ವಾಹಿನಿ ಬಗ್ಗೆ ಕೂಡ ಕೇಳ್ಪಟ್ಟೆ. ಹೌದು. ಅದೇ ರೀತಿ ಈಗ ನಾವು ಈ ಎಲ್ಲ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಕೇವಲ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಮಾತ್ರ. ನಾನು ಹೇಳಿದಾಗೆ 1,000 ಸಂಘಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸುಮಾರು 10,000ಕ್ಕೆ ಮಿಕ್ಕಿರುವಂತಹ ಸದಸ್ಯರಿಗೆ. ಆದರೆ ಇದಕ್ಕೆಲ್ಲಕ್ಕಿಂತ ಮಿಗಿಲಾದಂತಹ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡದ್ದು ಮಾದರಿ ದಂಪತಿ ಸನ್ಮಾನ ಕಾರ್ಯಕ್ರಮ. ಅದರ ಬಗ್ಗೆ ನಾನು ಕೇಳಬೇಕು ಅಂತ ಇದ್ದೆ. ಹೇಳಿ ಸರ್, ಅದರ ಬಗ್ಗೆ ಏನ್ ಹೇಳ್ತೀರಿ? ಹೌದು, ನಮ್ಮ ಸಮಾಜದಲ್ಲಿ ಅದು ಕೂಡ ಈ ನಮ್ಮ ಸ್ವಸಹಾಯ ಸಂಘಗಳಿರುವಂತಹ 64 ಗ್ರಾಮಗಳಲ್ಲಿ ಒಂದು ಗ್ರಾಮ ನಾವು ಹೆಚ್ಚು ತಗೊಂಡಿದ್ದೇವೆ, ಕೊಳ್ತಿಗೆ ಗ್ರಾಮ. ಯಾಕೆ ಅಂತ ಹೇಳಿದ್ರೆ ಸ್ವಸಹಾಯ ಸಂಘ ಇತ್ತು, ಇನ್ನು ಮುಂದೆ ಆಗ್ತದೆ. 65 ಗ್ರಾಮಗಳಲ್ಲಿ ಮದುವೆಯಾಗಿ 50 ವರ್ಷ ದಾಂಪತ್ಯ ಜೀವನ ನಡೆಸಿದಂತಹ ಆದರ್ಶಪ್ರಾಯರಾದಂತಹ ಮಾದರಿ ದಂಪತಿಗಳ ಸನ್ಮಾನ ಕಾರ್ಯಕ್ರಮ ಇದು ಅತ್ಯಂತ ಜನಪ್ರಿಯವೆನಿಸಿದೆ. ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಬಲ್ಲಂತಹ ಒಂದು ಅಭೂತಪೂರ್ವವಾದಂತಹ ಅವಿಸ್ಮರಣೀಯವಾದಂತಹ ಇಡೀ ಸಮಾಜದ ಶ್ಲಾಘನೆಗೆ ಒಳಪಟ್ಟಂತಹ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ. ಯಾಕೆ ಈ ಮಾದರಿ ದಂಪತಿ ಸನ್ಮಾನ ಕಾರ್ಯಕ್ರಮ ನಿಮ್ಮ ಪ್ರಶ್ನೆ ಇರಬಹುದು. ಮಾದರಿ ದಂಪತಿ ಈ ಸನ್ಮಾನ ಕಾರ್ಯಕ್ರಮ ಯಾಕೆ? ಬಹುಶಃ ಇಂದಿನ ದಿನಮಾನಗಳಲ್ಲಿ ನಾವೆಲ್ಲ ನೋಡುತ್ತಾ ಇರುವ ಹಾಗೆ, ಕೇಳಿಪಟ್ಟ ಹಾಗೆ ಏನಿದೆ, ಸಮಾಜದಲ್ಲಿ ವಿಚ್ಛೇದನ ಆಗ್ತಾ ಉಂಟು. 1 ವರ್ಷ 2 ವರ್ಷ ಬೇರೆ ಬೇರೆ ರೀತಿಯಂತಹ ಅಸಹಜವಾದಂತಹ ಯಾವುದು ಲಿವಿಂಗ್ ಟುಗೆದರ್ ಅದು ಇದು ಹೀಗೆಲ್ಲ ಆಗ್ತಾ ಉಂಟು. ಇದಕ್ಕೆ
ಇದನ್ನು ನಾವು ಸಮಾಜದಲ್ಲಿ ನಿಲ್ಲಿಸಬೇಕು. ನಮ್ಮ ಯಾವುದಂತಹ ಧಾರ್ಮಿಕ ಪರಂಪರೆ ಇದೆ, ಸಂಪ್ರದಾಯ ಇದೆ, ಸಂಸ್ಕಾರ ಇದೆ, ಇದೆಲ್ಲವನ್ನು ಕೂಡ ಸಮಾಜಕ್ಕೆ ತಿಳಿಸಬೇಕು. ಇದಕ್ಕೆ ಪೂರಕವಾಗಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಆದಂತಹ ಸಂಸ್ಕಾರಯುತವಾದಂತಹ ಯಾವ ನಮ್ಮ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ವಿವಾಹ ಅಂತ ಹೇಳಿದರೆ 48 ಸಂಸ್ಕಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂಸ್ಕಾರ ವಿವಾಹ. ಧಾರ್ಮಿಕ ನೆಲೆಗಟ್ಟಿನಲ್ಲಿ ಆದಂತಹ ವಿವಾಹಗಳು ವಿಚ್ಛೇದನಕ್ಕೆ ಒಳಪಡುವುದಿಲ್ಲ ಎಂಬಂತಹ ಸಂದೇಶವನ್ನು ಸಮಾಜಕ್ಕೆ ಕೊಡುವುದಕ್ಕೆ ಬೇಕಾಗಿ ಈ ಅತ್ಯಪೂರ್ವವಾದಂತಹ ಕಾರ್ಯಕ್ರಮ. ಚೇಂಜಸ್ ಬೇಕೇ ಬೇಕಾಗುತ್ತೆ ಈಗಿನ ಒಂದು ಜನರೇಷನ್ಗೆ ಅದು ಆದರ್ಶ ಆಗಬೇಕು. ನಾನು ಕೇಳ್ಪಟ್ಟೆ ಕೂಡ ಕೆಲವು 1 ವರ್ಷ ಪೂರೈಸಿದ ಮೇಲೂ ಕೂಡ ಲೈಕ್ ಅವರನ್ನ ಪ್ರೋತ್ಸಾಹ ಮಾಡುವಂತಹ ಮುಂದಿನ ಕಾರ್ಯ ಕೂಡ ನಿಮ್ಮಲ್ಲಿ ಆ ಒಂದು ಥಾಟ್ಸ್ ಇದೆ ಅಂತ ನಾನು ಕೇಳ್ಪಟ್ಟೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ವಿವಾಹ ವೇದಿಕೆ ಅಂತ ಉಂಟು. 2 ವರ್ಷದ ಹಿಂದೆ ಗೌರವಾನ್ವಿತ ಮಠಂದೂರ್ ಅವರಿಂದಲೇ ಉದ್ಘಾಟನೆ ಆಯಿತು. ಸುಮಾರು 600ಕ್ಕೂ ಮಿಕ್ಕಿ ಜನ ಅದರಲ್ಲಿ ನೋಂದಾವಣೆ ಮಾಡಿದ್ದಾರೆ. ಅದರಲ್ಲಿ ಸುಮಾರು 150ಕ್ಕೂ ಮಿಕ್ಕಿ ಮದುವೆ ಆಗಿದೆ. ಅದರಲ್ಲಿ ನಿಮಗೆ ಹೇಳಬೇಕಾದ್ರೆ ಸುಮಾರು 25-30ಕ್ಕಿಂತ ಹೆಚ್ಚು ವಿಚ್ಛೇದಿತರಿದ್ದಾರೆ. ವರ ಇರಬಹುದು, ವಧು ಇರಬಹುದು. ಅದಕ್ಕೆ ಪೂರಕವಾದಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಖುಷಿಯ ವಿಚಾರ ಅದೊಂದು. ಅಂದ್ರೆ ಈಗಿನ ಯುವ ಜನತೆಗೆ ಅದು ಗೊತ್ತಾಗ್ಬೇಕು. ಹೌದೌದು, ಅಂತ ಒಂದು ಮಾದರಿ ದಂಪತಿಯನ್ನ ನೋಡಿದಾಗ ಅವರಿಗೆ ಅದು ತಿಳಿಯುತ್ತೆ. ಅದು ಕೂಡ ಹಾಗೆ ನಾವೀಗ ಪ್ರಾರಂಭ ನವೆಂಬರ್ 7ರಂದು ಬಲ್ನಾಡು ಕಟ್ಟೆಮನೆ, ನಮ್ಮ ಸಮಾಜದ ಸಂಪ್ರದಾಯ ಪ್ರಕಾರ ಒಂದು ಬೂಜುಗೋಡು ಕಟ್ಟೆಮನೆ, ಇನ್ನೊಂದು ಉಳ್ಳಾಲ್ತಿ ಕ್ಷೇತ್ರ, ಅತ್ಯಂತ ಶ್ರೇಷ್ಠವಾದಂತಹ ಕ್ಷೇತ್ರ ಬಲ್ನಾಡು ಕಟ್ಟೆಮನೆ ಮಾಧವ ಗೌಡರ ಮನೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಮೊನ್ನೆ ಡಿಸೆಂಬರ್ 28ರಂದು ಗೌರವಾನ್ವಿತ ಸಂಜೀವ ಮಠಂದೂರರ ಮನೆಯಲ್ಲಿ ಅದನ್ನು ಸಮಾರಂಭ ಮಾಡಿದ್ದೇವೆ. ಅತ್ಯಪೂರ್ವವಾದಂತಹ ಒಂದು ನಮಗೆ ಸಿಕ್ಕಿದಂತಹ ಒಂದು ಸ್ಪಂದನ ಉಂಟಲ್ಲ, ಬಹಳ ಸಂತೋಷ ತಂದಿದೆ ನಮಗೆ ಅದು. ಓಕೆ ಸರ್. ಹಾಗೆ ನಾಡ್ದು ದಶಮಾನೋತ್ಸವ ಸಂಭ್ರಮದಲ್ಲಿ ನೀವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವಹಿಸ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಸರ್ ಒಂದೆರಡು ಮಾತುಗಳನ್ನ ಹೇಳ್ಬೋದಾ? ಲೈಕ್ ಯಾವ ತರ ನಡೀತಾ ಇದೆ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದರ ಪ್ರಿಪರೇಷನ್ ಯಾವ ತರ ಇದೆ? ಹೌದು, ಈಗ ನಾವು ಮಾಡುವಂತದ್ದು ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಪೂರ್ವಾಹ್ನ 6 ಗಂಟೆ ಗಣಪತಿ ಹೋಮ ಆಗ್ತದೆ. 8ರಿಂದ ಸತ್ಯನಾರಾಯಣ ಪೂಜೆ ಜರುಗ್ತಾ ಇದೆ. ನಮ್ಮದು ಜಂಟಿ ಕಾರ್ಯಕ್ರಮ ಅಂತ ನಾನು ಆಗ ಹೇಳಿದೆ. ನಂತರ ಬೆಳಿಗ್ಗೆ 8:30ರಿಂದ 10 ಗಂಟೆವರೆಗೆ ಸ್ವಾಮೀಜಿಯವರು 9 ಗಂಟೆಗೆ ಒಂದು ದೇವಸ್ಥಾನಕ್ಕೆ ಬರ್ತಾರೆ. 9:30ಗೆ ನಮ್ಮ ಒಕ್ಕಲಿಗ ಸ್ವಸಹಾಯ ಸೌಧದಲ್ಲಿ ನೂತನ ಸಭಾಭವನ ಉದ್ಘಾಟನೆ ಆಗ್ತದೆ. ನೇರವಾಗಿ ನಮ್ಮ ತೆಂಕಿಲ ನಮ್ಮ ಸಮುದಾಯ ಭವನಕ್ಕೆ ಬಂದ ಹಾಗೆ ಅದು ಸಮಯ ಹೇಳಲಿಕ್ಕೆ ಆಗುದಿಲ್ಲ. 9:00ಗೆ ಬಂದ್ರೆ 9:00ಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ನಿಲ್ಲಿಸ್ತೇವೆ. ಮತ್ತೆ ಮಧ್ಯಾಹ್ನದ ಊಟ ಆದ ನಂತರ ಮುಂದುವರಿಸ್ತೇವೆ. ಹಾಗಾಗಿ ಈಗ ಇಟ್ಟುಕೊಂಡದ್ದು 8:30ರಿಂದ 10ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತದೆ. ಅದು ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಂದಲೇ ನಡೆಯುತ್ತದೆ. ಈಗಾಗಲೇ ಸ್ಪರ್ಧಾ ವಿಜೇತರಿದ್ದಾರೆ ನೋಡಿ, ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಪಡೆದಂತಹ ಸ್ಪರ್ಧಾ ವಿಜೇತರಿದ್ದಾರೆ. ಅವರೇ ಅದನ್ನು ನಿರ್ವಹಿಸುತ್ತಾರೆ. ಆದರೆ ಈ ಕಾರ್ಯಕ್ರಮವನ್ನು ನಿರ್ವಹಿಸುವವರು ರಾಷ್ಟ್ರ ಮಟ್ಟದ ಒಬ್ಬರು ತೀರ್ಪುಗಾರರು, ಜಯಪ್ರಕಾಶ್ ಮೋಂಟಡ್ಕ ಅವರು ನಿರೂಪಣೆ ಮಾಡುತ್ತಾರೆ. ದೀಪ್ತಿ ಹಲಂಗ ಮತ್ತು ಆರಾಧಿತಾ ಕಾಯರ್ಮಾರ್ ಇವರು ಭರತನಾಟ್ಯ ಪ್ರವೀಣರಿದ್ದಾರೆ. ವಿದುಷಿ ದೀಪ್ತಿ ಮತ್ತು ವಿದುಷಿ ಆರಾಧಿತಾ ಇವರದ್ದು ಭರತನಾಟ್ಯ ಕಾರ್ಯಕ್ರಮ ಕೂಡ ಎಡೆಯಲ್ಲಿ ಒಂದು 10 ನಿಮಿಷ ಇರುತ್ತದೆ. ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರಿಂದ ನಡೆಯುತ್ತದೆ. ನಂತರ ಸಭಾ ಕಾರ್ಯಕ್ರಮ ಜರುಗುತ್ತದೆ. ಸಾಧಕರಿಗೆ ಸನ್ಮಾನ ಆಗ್ತದೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಈಗಾಗಲೇ ನಾವು ಸಾಧಕರು ಯಾವ ತರ ಸನ್ಮಾನಗಳ ಪ್ರಿಪರೇಷನ್ಸ್ ಕೂಡ ಅದರ ಬಗ್ಗೆ ಹೇಳಿ. ಸಾಧಕರು ಅಂತ ಹೇಳಿದ್ರೆ ಈಗ ನಮ್ದು ಜಂಟಿ ಕಾರ್ಯಕ್ರಮ. ಈ ವಾರ್ಷಿಕ ಕಾರ್ಯಕ್ರಮದಲ್ಲಿ ನಮ್ಮ ಒಕ್ಕಲಿಗ ಗೌಡ ನಮ್ಮ ಮಾತೃ ಸಂಘದವರು ಇಟ್ಟುಕೊಂಡಂತಹ ಕಾರ್ಯಕ್ರಮ 3 ಸನ್ಮಾನ ಕಾರ್ಯಕ್ರಮವನ್ನು ಅವರಿಟ್ಟುಕೊಂಡಿದ್ದಾರೆ. ಆದರೆ ಅದೇ ರೀತಿ ನಮ್ಮ ಸ್ವಸಹಾಯ ಟ್ರಸ್ಟಿನ ಬಗ್ಗೆ ನಾವು 2 ಸನ್ಮಾನ ಇಟ್ಟುಕೊಂಡಿದ್ದೇವೆ. ಅದು ನಮ್ಮ ಸ್ವಸಹಾಯ ಟ್ರಸ್ಟಿನಲ್ಲಿ ನಾವು ಈ ಸಂಘಗಳಲ್ಲಿ ಹಾಡುವಂತಹ ಪ್ರಾರ್ಥನಾ ಗೀತೆಯನ್ನು ರಚಿಸಿದವರು ಬನ್ನೂರು ಪದ್ಮಯ್ಯಗೌಡ ಅಂತ ಹೇಳಿ ನಿವೃತ್ತ ಕೃಷಿ ಅಧಿಕಾರಿಯವರು. 10 ವರ್ಷದಿಂದ ಅದನ್ನು ನಾವು ಪ್ರತಿ ಯಾವುದೇ ನಮ್ಮ ಕಾರ್ಯಕ್ರಮ ಪ್ರಾರಂಭ ಅದನ್ನು ನಾವು ಹಾಡ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಇನ್ನೊಬ್ಬರು ಕೆಯೂರು ವೆಂಕಪ್ಪ ಗೌಡ ಅಂತ ಹೇಳಿ, ಅವರು ಕಳೆದ 10 ವರ್ಷಗಳಿಂದ ನಮ್ಮ ಸ್ವಸಹಾಯ ಸಂಘಗಳನ್ನು ರಚಿಸುವಲ್ಲಿ ಸುಮಾರು 1000 ಸಂಘ ಇದ್ದರೆ 700ಕ್ಕೂ ಮಿಕ್ಕಿ ಸಂಘಗಳನ್ನು ಅವರ ಪ್ರೇರಣೆಯಿಂದಲೇ ಆದದ್ದು ಅಂತ ಹೇಳ್ಬಹುದು. ಅದು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಅಂತಹ ವೆಂಕಪ್ಪ ಗೌಡರನ್ನು ಕೂಡ, ಕೆಯೂರು ವೆಂಕಪ್ಪ ಗೌಡ, ನಾವು ಇಬ್ಬರಿಗೆ ಸನ್ಮಾನ ಇಟ್ಟುಕೊಂಡಿದ್ದೇವೆ. ಅದು ಪರಮ ಪೂಜ್ಯ ಸ್ವಾಮೀಜಿಯವರಿಂದ ನಡೆಯುತ್ತಿದೆ. ಅದೇ ರೀತಿ ಈಗ ನಮ್ಮ ಸಭಾಭವನ ನಿರ್ಮಾಣ ಆಗಿದೆ. ಈಗ ಸುಮಾರು 16 ಲಕ್ಷ ಈಗಾಗಲೇ ಅದಕ್ಕೆ ವೆಚ್ಚ ಆಗಿದೆ. 100ಕ್ಕೆ 100 ಸಭಾಭವನ ಕಾಮಗಾರಿ ಪೂರ್ತಿಗೊಂಡಿದೆ. ಇನ್ನು ಒಂದೇ ದಿವಸ ಬಾಕಿ ಇರುವಂತಹದ್ದು. ಹಾಗಾಗಿ ಆ ಕಾಮಗಾರಿಯ
ಕಾಮಗಾರಿಯ ಎಲ್ಲ ಕಾರ್ಯ ಆಗಬೇಕಿದ್ರೆ 16 ಲಕ್ಷ, ಈಗ 16 ಲಕ್ಷ. ಅದೇ ರೀತಿ ಅದೃಷ್ಟ ಚೀಟಿಯಿಂದ ನಮಗೆ ಸುಮಾರು ಒಂದು 7-8 ಲಕ್ಷದಷ್ಟು ಬರ್ತಾ ಇದೆ. ಈ 10,000ಕ್ಕಿಂತ ಮೇಲ್ಪಟ್ಟು ಹಣ ಯಾರು ಕೊಡ್ತಾರೆ ಅವರನ್ನು ಕೂಡ ಗುರುತಿಸಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಸನ್ಮಾನ ಕಾರ್ಯಕ್ರಮ ಇದು ಇಷ್ಟಕ್ಕೆ ಸೀಮಿತ ಆಗ್ತದೆ. ನಂತರ ಸ್ವಾಮೀಜಿಯವರ ಆಶೀರ್ವಚನ ಆಗ್ತದೆ. ಬೇರೆ ಬೇರೆ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮ ಆದ ನಂತರ 1 ಗಂಟೆಗೆ ಅಥವಾ 1:30 ಗಂಟೆಗೆ, ಅದು ಎಷ್ಟೊತ್ತು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ಯಕ್ಷಗಾನ ಪ್ರಾರಂಭ ಆಗ್ತದೆ. ಯಕ್ಷಗಾನ, ನಾನೊಬ್ಬ ಯಕ್ಷಗಾನ ಕಲಾವಿದನಿದ್ದೇನೆ, ಅದೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ನಮ್ಮ ತಾರನಾಥ್ ಸವಣೂರವರು, ಅವರು ವೀರಮಂಗಲ PMC ಶಾಲೆಯ ಮುಖ್ಯ ಗುರುಗಳು, ಅವರ ಶಿಷ್ಯರಿಂದಲೇ. ಅದು ಕೂಡ ನಮ್ಮ ಸಮಾಜದ ಮಕ್ಕಳೇ ಅದರಲ್ಲಿ ಪಾಲ್ಗೊಳ್ಳುವವರಿದ್ದಾರೆ. ಕುಮಾರಿ ರಚನಾ ಚಿದ್ಗಲ್, ನಮ್ಮ ಸಮಾಜದ ಒಬ್ಬಳು ಹೆಮ್ಮೆಯ ಭಾಗವತರು, ಅವಳು ಅದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾಳೆ. ಅದೇ ರೀತಿ ಸುಮಾರು 1:15 ಗಂಟೆಯ ಶಶಿಪ್ರಭಾ ಪರಿಣಯ ಎಂಬಂತಹ ಒಂದು ಯಕ್ಷಗಾನ ಬಯಲಾಟ ಜರಲಿಕ್ಕಿದೆ. ತದನಂತರ 2:30 ನಂತರ ಚಲನಚಿತ್ರ ನಟ ನಟಿಯರು ಆಗಮಿಸಲಿಕ್ಕಿದ್ದಾರೆ. ಆ ಕಾರ್ಯಕ್ರಮ ನಿರ್ವಹಣೆಯನ್ನು ನಮ್ಮ ಪದ್ಮರಾಜ್ BC, ನಮ್ಮ ಚಾರ್ವಾಕದವರು ಗಾಯಕ ಇದ್ದಾರೆ, ಅವರು ನಿರ್ವಹಿಸ್ತಾರೆ. ಅದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಅದರ ಮಧ್ಯದಲ್ಲಿ ಅತ್ಯುತ್ತಮವಾದಂತಹ ಸಂಘಗಳು, ಈಗ ನಾನು ಹೇಳಿದೆ 66 ಒಕ್ಕೂಟಗಳಲ್ಲಿ 66 ಅತ್ಯುತ್ತಮವಾದಂತಹ ಸಂಘಗಳನ್ನು ನಾವು ಈಗಾಗಲೇ ಗುರುತಿಸಿದ್ದೇವೆ. ಆ ಸಂಘಗಳ ಎಲ್ಲ ಕಾರ್ಯಕರ್ತರನ್ನು ಕರೆದು ಅವರಿಗೆ ನಾವು ಒಂದು ಗೌರವವನ್ನು ಕೊಡುವಂತಹ ವಿಚಾರ ಇದೆ. ಪ್ರಶಸ್ತಿ ಪತ್ರ, ಶಾಲು ಮತ್ತೆ ನಗದು ರೂಪದಲ್ಲಿ ಕೂಡ ನಾವು ಅವರಿಗೆ ಬಹುಮಾನ ಕೊಡುವರಿದ್ದೇವೆ. ಇದು ಈ ಕಾರ್ಯಕ್ರಮ ನಡೆಯುತ್ತೆ. ನಂತರ ಈಗಾಗಲೇ ಅದೃಷ್ಟ ಚೀಟಿ ಅಂತ ಹೇಳಿದೆ ನಾನು. ಅದೃಷ್ಟ ಚೀಟಿಯನ್ನು ಕೂಡ ಅದೇ ದಿವಸ ಯಾರು ಬಹುಮಾನ ವಿಜೇತರಾಗ್ತಾರೆ ನೋಡ್ಬೇಕಲ್ಲ ನಾವು. ಈಗಾಗಲೇ ಸುಮಾರು 7-8 ಲಕ್ಷದಷ್ಟು ನಮಗೆ ಮೊತ್ತ ಬಂದಿದೆ. ಅದರಲ್ಲಿ ಪ್ರಥಮ ಬಹುಮಾನವಾಗಿ ನಾವು 75,000ಕ್ಕೂ ಮಿಕ್ಕಿದಂತಹ ಒಂದು ಚಿನ್ನದ ಸರವನ್ನು ಕೊಡ್ತೇವೆ, 5 ಚಿನ್ನದ ನಾಣ್ಯವನ್ನು ಕೊಡ್ತೇವೆ. ಅದೇ ರೀತಿ ಲ್ಯಾಪ್ಟಾಪ್ ಇರ್ಬೋದು, ಸೀರೆ ಇರ್ಬೋದು, ಮೊಬೈಲ್ ಇರ್ಬೋದು, ಬೇರೆ ಬೇರೆ ಆಕರ್ಷಕ ಬಹುಮಾನ ಕೊಡ್ತೇವೆ. ಅದು ಲಕ್ಕಿ ಡಿಪ್ ಡ್ರಾ ಕೂಡ ಸುಮಾರು 5:30 ಗಂಟೆ ಹೊತ್ತಿಗೆ ಅದೇ ದಿವಸ ಆಗ್ತದೆ. ಓಕೆ ಸರ್, ಖುಷಿ ಆಯ್ತು ಕೇಳಿ. ಸೊ ನಿಮ್ಮ ಸಮುದಾಯದ ವೀಕ್ಷಕರಿಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಈ ದಶಮಾನೋತ್ಸವ ಸಂಭ್ರಮದ ಬಗ್ಗೆ ನಿಮ್ಮ ಸಮುದಾಯದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾಡಿನ ಕಾರ್ಯಕ್ರಮ ನಭೂತೋ ನ ಭವಿಷ್ಯತಿ ಎಂಬ ಹಾಗೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಸುಮಾರು ನಮ್ಮ ನಿರೀಕ್ಷೆಯ ಪ್ರಕಾರ 10,000 ಸದಸ್ಯರಿದ್ದರೂ ಸುಮಾರು 7,000ದಷ್ಟು ಜನ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಇದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಆಗ್ಲಿಕ್ಕಿದೆ. ಇದರ ಮೂಲಕವಾಗಿ ನಮ್ಮ ಸಂಘಟನೆ ಏನು ಎಂಬುದನ್ನು ನಾವು ಸಮಾಜಕ್ಕೆ ತೋರಿಸಿಕೊಟ್ಟ ಆಗ್ತದೆ. ಆದರೆ ನಮ್ಮದಾದಂತಹ ನಮ್ಮ ಸಮಾಜದ ಸಂಘಟನೆ ನಮ್ಮ ಅಸ್ಮಿತೆಗೆ, ನಮ್ಮದಾದಂತಹ ಬಲ ಪ್ರದರ್ಶನಕ್ಕೆ, ಹಾಗೆಂದು ಯಾವತ್ತೂ ಕೂಡ ಯಾವುದೇ ಒಂದು ಸಂಘಟನೆ ಇರ್ಬೋದು, ಅದು ಸಂಘರ್ಷಕ್ಕಲ್ಲ, ಅದು ಸಮಾಜದ ಸಾಮರಸ್ಯಕ್ಕಾಗಿ, ಈ ಸಮುದಾಯಗಳ ಸಾಮರಸ್ಯಕ್ಕಾಗಿರುವಂತಹದ್ದು. ಅಂತಹ ಒಂದು ವಿಚಾರ ಯಾವತ್ತೂ ನಮ್ಮಲ್ಲಿರಬೇಕು. ಈಗ ನಮ್ಮ ಸಮಾಜದಲ್ಲಿ ಗೌಡ ಸಮಾಜದ ವಿಚಾರವನ್ನೇ ಹೇಳುವುದಿದ್ರು ಕೂಡ ಕಡಬದಲ್ಲಿ ಒಂದು ಸಂಘಟನೆ ಉಂಟು, ಪುತ್ತೂರಿನಲ್ಲಿ ಉಂಟು, ವಿಟ್ಲದಲ್ಲಿ ಉಂಟು, ಮಂಗಳೂರಿನಲ್ಲಿ ಉಂಟು. ಆದರೆ ನಾವು ಕಡಬದವರು, ನಾನು ಕಡಬದವ, ನಾನು ಪುತ್ತೂರಿನವ, ನಾನು ಬಂಟ್ವಾಳದವ, ನಾನು ಬೆಳ್ತಂಗಡಿಯವ, ನಾನು ಮಂಗಳೂರಿನವ ಅಲ್ಲ, ನಾನು ಒಕ್ಕಲಿಗ, ನಾನು ಗೌಡ. ನಮ್ಮ ವಿಚಾರ, ಆ ವಿಚಾರ ನಮ್ಮ ಸ್ಮೃತಿ ಪಟಲದಲ್ಲಿ ಯಾವತ್ತೂ ಅಚ್ಚೊತ್ತದೆ ಉಳಿದಾಗ ಮಾತ್ರ ನಮ್ಮಲ್ಲಿ ಯಾವುದೇ ರೀತಿಯಂತಹ ವಿಘಟನೆಗಳಾಗುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ರೀತಿ ಈ ನಮ್ಮ ಸಮಾಜದಲ್ಲಿ ನಾವು ಗೌಡರು ಮಾತ್ರ ಅಲ್ಲ, ಎಲ್ಲ ಈ ಸಮಾಜಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಜಾತಿ ಧರ್ಮಗಳವರಿದ್ದಾರೆ. ಹಾಗಾಗಿ ನಮ್ಮದಾದಂತಹ ಸಂಘಟನೆ ನಮ್ಮ ಅಸ್ಮಿತೆಗೆ ಹೊರತು ಯಾವುದೇ ಸಂಘರ್ಷಕ್ಕೆ ಅಲ್ಲ, ನಮ್ಮ ಸಾಮರಸ್ಯಕ್ಕಾಗಿ ಎಂಬುದನ್ನು ನಾನು ಒತ್ತಿ ಹೇಳುತ್ತೇನೆ. ಮತ್ತು ಈ ಸಮಾಜಕ್ಕೆ ಆದರ್ಶಪ್ರಾಯವಾದಂತಹ ಒಂದು ಸಂಘಟನೆ ನಮ್ದಾಗಬೇಕು ಅಂತ ಹೆಬ್ಬಯಕೆಯ ಹೊರತು ಯಾವುದೇ ಅನ್ಯಥಾ ಉದ್ದೇಶ ಇಲ್ಲ, ಯಾರಿಗೂ ಅದು ಇರಕೂಡದು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಈಗ ನಾನು ದಶಮಾನೋತ್ಸವದ ಬಗ್ಗೆ ಹೇಳಿದೆ. ಬಹುಶಃ ನಮ್ಮ ಟ್ರಸ್ಟ್ ಇರ್ಬೋದು, ಟ್ರಸ್ಟ್ ನಡೆದು ಬಂದಂತಹ ದಾರಿಯನ್ನು ಆ ಬಗ್ಗೆ ನಮ್ಮ ಟ್ರಸ್ಟಿನ ಅಧ್ಯಕ್ಷರೋ ಗೌರವಾಧ್ಯಕ್ಷರೋ ಹೇಳಿರ್ತಾರೆ ಬಹುಶಃ, ಅಥವಾ ಹೇಳಬಲ್ಲರು. ಆದ್ರೆ ದಶಮಾನೋತ್ಸವದ ಬಗ್ಗೆ ಹೇಳುವುದಿದ್ರೆ ನಾನು ಅಧ್ಯಕ್ಷನಾದೆ ಅಂತ ಮಾತ್ರ ಹೇಳಿದ್ದು. ಆದ್ರೆ ಅದಕ್ಕೊಂದು ಸಮಿತಿ ಅಂತ ಉಂಟು ಮೇಡಮ್, ಅದನ್ನು ಹೇಳದಿದ್ರೆ ನಾನು ತಪ್ಪಾಗ್ತದೆ. ಈಗಾಗಲೇ ನಾನು ಹೇಳಿದೆ, ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 1,046 ಸಂಘಗಳಿವೆ, ಸುಮಾರು 64 ಗ್ರಾಮ ಇದೆ. ಅದಕ್ಕೆ
ಪುತ್ತೂರು ವಲಯ, ಕುಂಬ್ರ ವಲಯ, ಉಪ್ಪಿನಂಗಡಿ ವಲಯ, ನೆಲ್ಯಾಡಿ ವಲಯ ಮತ್ತು ಅಲಂಕಾರ ವಲಯ, ಸವಣೂರು ವಲಯ, ಕಾಣಿರು ವಲಯ, ವಿಟ್ಲ ವಲಯ, ಹೀಗೆ 8 ವಲಯಗಳಿವೆ. 8 ವಲಯಗಳಿಗೆ ಸಂಬಂಧಪಟ್ಟ ಹಾಕಿ ಟೋಟಲ್ ಇಡೀ ದಶಮಾನೋತ್ಸವ ಸಮಿತಿಗೆ ನಮ್ಮ ಸ್ಥಾಪಕ ಅಧ್ಯಕ್ಷರಾದಂತಹ ಗೌರವಾನ್ವಿತ AV ನಾರಾಯಣಗೌಡರು ಗೌರವ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀ DV ಮನೋಹರ ಗೌಡರು ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ನಾನು ಪಟೇಲ್ ಗೋಪಾಲಕೃಷ್ಣ ಗೌಡ ಚಾರ್ವಾಕ ನಾನಿದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿ 8 ವಲಯಗಳಿಂದ ಲೋಕೇಶ್ ಚಾಕೋಟೆಯವರು, ಕುಂಬ್ರ ವಲಯದಿಂದ ನಾರಾಯಣಗೌಡ ಓಟೆ, ವಿಟ್ಲ ವಲಯದಿಂದ ಗಂಗಯ್ಯಗೌಡ ಕನ್ನಡಾರು, ಉಪ್ಪಿನಂಗಡಿ ವಲಯದಿಂದ ಶ್ರೀಮತಿ ಅನಿತಾ ಲಕ್ಷ್ಮಣಗೌಡ, ಸವಣೂರು ವಲಯದಿಂದ ಸದಾನಂದ ಗೌಡ ಕುಂಟ್ಯಾನ, ಅಲಂಕಾರ ವಲಯದಿಂದ ಲೋಕನಾಥಗೌಡ ಕಾಡಮನೆ, ಪುತ್ತೂರು ವಲಯದಿಂದ ವಸಂತಗೌಡ ಬಿಜೇರು, ನೆಲ್ಯಾಡಿ ವಲಯದಿಂದ 8 ವಲಯಕ್ಕೆ ಸಂಬಂಧಪಟ್ಟ ಹಾಗೆ 8 ವಲಯದ ಅಧ್ಯಕ್ಷರು ಇದಕ್ಕೆ ಉಪಾಧ್ಯಕ್ಷರಾಗಿರುತ್ತಾರೆ. ನಮ್ಮ ಹೂವಪ್ಪಗೌಡ ಪರ್ಪುಂಜ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಪೂವಪ್ಪಗೌಡ ಸೂರ್ಯ ಮತ್ತು ಶ್ರೀಮತಿ ವೇದಾವತಿ ಕೊಯ್ಲ ಜತ ಕಾರ್ಯದರ್ಶಿಗಳಾಗಿದ್ದಾರೆ ಮತ್ತು ಶ್ರೀಮತಿ ಕಲಾವತಿ ಎಸ್ ಪಟ್ಲಡ್ಕ ಕೋಶಾಧಿಕಾರಿಯಾಗಿ ಇದರಲ್ಲಿ ದಶಮಾನೋತ್ಸವ ಸಮಿತಿಯಲ್ಲಿ ಕಳೆದ 1 ವರ್ಷದಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಗೌರವಾನ್ವಿತರ ಅನೇಕರನ್ನು ಇದಕ್ಕೆ ಸಂಪನ್ಮೂಲ ಸಮಿತಿಗೆ ಶ್ರೀ ಮೋಹನ್ ಗೌಡ ಇಡ್ಡಡ್ಕ, ಚಿದಾನಂದ ಬೈಲಾಡಿ ಇತ್ಯಾದವರು ಸಂಪನ್ಮೂಲ ಸಮಿತಿಯಲ್ಲಿದ್ದಾರೆ. ಅದೇ ರೀತಿ ಒಂದು ವಿಷಯವನ್ನು ಬಿಟ್ಟೆ ನಾನು, ಬಹುಶಃ ನಾವು ನಾಡಿದ್ದು ಯಾವ ರೀತಿ ಈ ಸಭಾಭವನವನ್ನು ಲೋಕಾರ್ಪಣೆ ಮಾಡುತ್ತೇವೋ ಇದಕ್ಕೆಲ್ಲ ಸವಿ ನೆನಪಿನಲ್ಲಿ ಇಡಬಹುದಾದಂತಹ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ. ಆದರೆ 4ನೇ ತಾರೀಕು ಅದು ಆ ಸ್ಮರಣ ಸಂಚಿಕೆ ಸಾಂಕೇತಿಕವಾಗಿ ಮಾತ್ರ ನಾವು ಬಿಡುಗಡೆ ಮಾಡುತ್ತೇವೆ. ಗೌರವಾನ್ವಿತ ನಮ್ಮ ಸವಣೂರಿನ ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಸೀತಾರಾಮ ಕೇವಳ ಇವರು ಪ್ರಧಾನ ಸಂಪಾದಕರಾಗಿರ್ತಾರೆ. ಶ್ರೀ ವಸಂತ ವೀರಮಂಗಲ, ಶ್ರೀ ನಾಗೇಶ್ ಕೆಳಂಜಿ ಮೊದಲಾದವರು ಇದರಲ್ಲಿ ಸದಸ್ಯರಾಗಿರುತ್ತಾರೆ. ಈ ಸ್ಮರಣ ಸಂಚಿಕೆಯನ್ನು ಕೂಡ ನಾಡ್ದು ನಾವು ಬಿಡುಗಡೆಗೊಳಿಸಲಿಕ್ಕಿದ್ದೇವೆ. ಅದೇ ರೀತಿ ಇದರಲ್ಲಿ ಅತ್ಯಂತ ಈ ಸಮಿತಿಯಲ್ಲಿ ನಮ್ಮ ಮೇಲ್ವಿಚಾರಕರು ವಿಜಯಕುಮಾರ್ ಗೌಡ ಕನ್ನಡಕ ಮತ್ತು ಶ್ರೀಮತಿ ಸುಮಲತಾ ಮೇಲ್ವಿಚಾರಕರಿದ್ದಾರೆ. ಇದರಲ್ಲಿ ಅತ್ಯಂತ ಸಕ್ರಿಯರಾಗಿ ತೊಡಗಿಸಿಕೊಂಡವರು. ಸುಮಾರು 18 ಸಿಬ್ಬಂದಿಗಳಿದ್ದಾರೆ. ಇದರಲ್ಲಿ ಪ್ರೇರಕರಾಗಿ 10 ಜನ ಇದ್ದಾರೆ. ಶ್ರೀಕಾಂತ್, ಶ್ರೀಮತಿ ನಮಿತಾ, ಶ್ರೀ ಚಂದನ್, ಪರಮೇಶ್ವರ ಗೌಡ, ಶ್ರೀಮತಿ ಲಲಿತಾ, ಶ್ರೀಮತಿ ಶ್ರುತಿ, ಶ್ರೀಮತಿ ಹೇಮಲತಾ, ಶ್ರೀ ಗಣೇಶ್, ಶ್ರೀಮತಿ ಜಯಶ್ರೀ, ಶ್ರೀಮತಿ ಪುಷ್ಪಾವತಿ, ಹೀಗೆ 10 ಜನ ಪ್ರೇರಕರಿದ್ದಾರೆ. ನಮ್ಮದಾದಂತಹ ಆಫೀಸ್ಗಳಿಗೆ ಸಂಬಂಧಪಟ್ಟ ಹಾಗೆ, ಆಫೀಸಿನ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಸುನಿಲ್ KS ಮ್ಯಾನೇಜರ್ ಇದ್ದಾರೆ. ಕಚೇರಿ ಸಿಬ್ಬಂದಿಗಳಾಗಿ ಪ್ರತಿಭಾ ಸುಧಾಕರ್, ಶ್ರೀಮತಿ ಸುಜಾತ, ಚರಣ್ ಮತ್ತು ಚಿತ್ರಕಲಾ ಇದ್ದಾರೆ. ದಶಮಾನೋತ್ಸವ ಸಮಿತಿಯ ಎಲ್ಲ ಲೆಕ್ಕಾಚಾರಗಳು ಕೂಡ ಅತ್ಯಂತ ಪಾರದರ್ಶಕವಾಗಿರುತ್ತದೆ. ಈ ಸಂದೇಶಕ್ಕೆ ಬೇಕಾಗಿ ನಾವು ಅಶ್ವಿನಿ ಅಂತ ಹೇಳಿ MSW ಪದವೀಧರರೊಬ್ಬರನ್ನು ಕೂಡ ನಾವು ತಾತ್ಕಾಲಿಕವಾಗಿ ಇದಕ್ಕೆ ಸಿಬ್ಬಂದಿಯಾಗಿ ನೇಮಕ ಮಾಡಿಕೊಂಡಿದ್ದೇವೆ. ಹಾಗಾಗಿ ಎಲ್ಲ ನಮ್ಮ ವಿಚಾರಗಳು ಕೂಡ ಅತ್ಯಂತ ಪಾರದರ್ಶಕವಾಗಿರುತ್ತದೆ ಮೇಡಮ್. ಓಕೆ ಸರ್, ಖಂಡಿತ. ಹಾಗೆ ದಶಮಾನೋತ್ಸವ ಸಮಿತಿಯ ಎಲ್ಲರನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ನೆನಪಿಸಿಕೊಂಡಿದ್ದೀರಿ. ಸೊ ಅದು ಖುಷಿ ಕೊಡುವಂತ ಖಂಡಿತ. ಯಾಕೆ ಅಂತ ಹೇಳಿದ್ರೆ ಬಿಟ್ಟುಕೊಡ್ಲಿಲ್ಲ. ಈ ಒಂದು ಒಗ್ಗಟ್ಟು ಅಂತ ಅನ್ನೋದು ನಿಮ್ಮ ಒಂದು ಸಮುದಾಯದಲ್ಲಿ ಇದೆ ಅಂತ ನಾನು ನೋಡಿದೆ. ಖಂಡಿತ. ಇದು ದಶಮಾನೋತ್ಸವ ಸಮಿತಿಗೆ ಸಂಬಂಧಪಟ್ಟಾಗೆ ನಾನು ದಶಮಾನೋತ್ಸವ ಅಧ್ಯಕ್ಷನಾಗಿ ಇವರೆಲ್ಲರನ್ನು ಹೇಳಿದೆ. ಆದರೆ ನಾಳಿನ ಕಾರ್ಯಕ್ರಮ ಜಂಟಿ ಕಾರ್ಯಕ್ರಮ. ಮಾತೃ ಸಂಘದ ಅಧ್ಯಕ್ಷರಾದಂತಹ ರವಿ ಮುಗ್ಲಿಮನೆ ಇರಬಹುದು, ಅವರ ಕಾರ್ಯದರ್ಶಿ ಇರಬಹುದು, ನಮ್ಮ ಯುವ ಸಂಘದ ಅಧ್ಯಕ್ಷರಾದಂತಹ ಅಮರನಾಥ್ ಗೌಡರು ಇರಬಹುದು, ಅವರ ಎಲ್ಲ ಪದಾಧಿಕಾರಿಗಳಿರಬಹುದು, ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ವಾರಿಜಾ ಬೆಳ್ಳಿಯಪ್ಪಗೌಡರು ಇರಬಹುದು, ಅವರ ಎಲ್ಲ ಕಾರ್ಯದರ್ಶಿಯೋ ಎಲ್ಲ ಅವರ ಪದಾಧಿಕಾರಿಗಳಿರ್ಬೋದು, ಅವರ ಸಹಕಾರ ಕೂಡ ಇದೆ. ಅದೇ ರೀತಿ ಟ್ರಸ್ಟಿನ ಅಧ್ಯಕ್ಷರು ಮನೋಹರ್ ಇರಬಹುದು, ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಕೂಡ ಇದರಲ್ಲಿ ಅವಿರತವಾಗಿ ದುಡಿಯುತ್ತಾ ಬಂದಿದ್ದಾರೆ. ಹಾಗಾಗಿ ಇದಕ್ಕೆ ಗೌರವ ಸಲಹೆಗಾರರಾಗಿ ನಮ್ಮ ಪರಮ ಪೂಜನೀಯ ಜಗದ್ಗುರು ಶ್ರೀ 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 ನಮ್ಮ ಮಂಗಳೂರು ಶಾಖಾ ಮಠ ಧರ್ಮಾಲನಾಥ ಸ್ವಾಮೀಜಿಯವರು ಗೌರವ ಸಲಹೆಗಾರರಾಗಿದ್ದಾರೆ. ಇದಕ್ಕೆಲ್ಲ ನಮ್ಮ ದಿವ್ಯಾನುಗ್ರಹ, ನಾವೆಲ್ಲರೂ ಇಂದು ವಿಶ್ವವಿಖ್ಯಾತವಾಗಿರತಕ್ಕಂತಹ ಪರಮ ಜಗದ್ಗುರುಗಳಾದಂತಹ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠಾಧೀಶರಾದಂತಹ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯಾನುಗ್ರಹ ನಮ್ಮ ಮೇಲಿದೆ. ಹಾಗಾಗಿ ನಾಡ್ದು 4ನೇ ತಾರೀಕು ಶನಿವಾರ ಒಕ್ಕಲಿಗ ಸಭಾಭವನದಲ್ಲಿ ಜರುಗುವಂತಹ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕವಾಗಿ ಖಂಡಿತವಾಗಿ ಹೃತ್ಪೂರ್ವಕವಾಗಿ ನಿಮಗೆಲ್ಲರಿಗೂ ಕೂಡ ಅತ್ಯಾದರದ ಸ್ವಾಗತ, ಸುಸ್ವಾಗತ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಖಂಡಿತ ಖುಷಿ ಆಯ್ತು. ತಮಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು. ಅಂಡ್ ನಿಮ್ಮ ಅಮೂಲ್ಯವಾದ ಸಮಯವನ್ನ ಇಲ್ಲಿ ಕಳೆದಿದ್ದೀರಿ. ಅಂಡ್ ನಿಮ್ಮ ಸಂಸ್ಥೆಯ ಬಗ್ಗೆ ಆಗಿರ್ಬೋದು ಅಥವಾ ನಾಡ್ದಿನ ಕಾರ್ಯಕ್ರಮದ ಬಗ್ಗೆ ಯಾವ ತರ ತಯಾರಿ ಎಲ್ಲದನ್ನ ನೀವು ತಿಳಿಸಿಕೊಟ್ರಿ. ಸೊ ನಮ್ಗೆ ಅದ್ರ ಬಗ್ಗೆ ಕೇಳ್ಪಟ್ಟಿದ್ವಿ ಅಷ್ಟೇ, ಅದ್ರ ಬಗ್ಗೆ ಕ್ಲೀನ್ ಆಗಿ ಗೊತ್ತಿರ್ಲಿಲ್ಲ. ಬಟ್ ಇವಾಗ ನೀವು ಕ್ಲಾರಿಟಿ ಕೊಟ್ರಿ. ಸೊ ಖುಷಿ ಆಯ್ತು. ನಿಮ್ ಜೊತೆ ಇಲ್ಲಿ ಮಾತಾಡಿದಕ್ಕೆ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಫಾರ್ ಖಂಡಿತವಾಗಿ. ಕಮಿಂಗ್ ನ್ಯೂಸ್ ಪುತ್ತೂರು ಆಫೀಸ್. ನ್ಯೂಸ್ ಪುತ್ತೂರಿನಲ್ಲಿ ಕೂಡ ಹಾಗೆ ನಾನು ಅನೇಕ ಪತ್ರಕರ್ತರನ್ನು ಎದುರಿಸಿದ್ದೇನೆ. ಆದರೆ ನಿಮ್ಮದಾದಂತಹ ಈ ನಗುಮುಗದ ಸ್ವಾಗತ ನನಗೆ ಬಹಳ ಸಂತೋಷ ಆಯ್ತು. ಬಹಳ ಸಂತೋಷ ಆಯ್ತು. ಖಂಡಿತವಾಗಿ ನಿಮಗೆ ತುಂಬ ಥ್ಯಾಂಕ್ ಹೃದಯ ಯು ಸೋ ಮಚ್ ಸರ್. ಯಾ, ಇಟ್ ಮೀನ್ಸ್ ಅ ಲಾಟ್. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.